ಕೈಯ ಹಿಡಿದು ಹೆಚ್ಚಿಸುವ ಮುಂದೆ ಮುಂದೆ ವರದಾಯಕ ನೀನೇ ವಿನಾಯಕ ವರದಾಯಕ ನೀನೇ ವಿನಾಯಕ ವರದಾಯಕ ನೀನೇ ವಿನಾಯಕ ವಿದ್ಯಾರಂಭದೆ ಭಜಿಸುವೆ ನಿನ್ನನು ವಿದ್ಯಾರಂಭದೆ ಭಜಿಸುವೆ ನಿನ್ನನು ವರವನು ಕೊಡು ಹರಿಯೇ ವಿನಾಯಕ ವರದಾಯಕ ನೀನೇ ವಿನಾಯಕ ವರದಾಯಕ ನೀನೇ ವಿನಾಯಕ ವರದಾಯಕ ನೀನೇ ವಿನಾಯಕ. ದಿನಗಳಲ್ಲಿ ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನು ಮಾಡುವುದು ಅಂತೇಳಿ ಕಳೆದ ವರ್ಷವೇ ನಾವೆಲ್ಲ ರೋಟರಿಯ ಗೌರವಾನ್ವಿತ ಸದಸ್ಯರೆಲ್ಲ ಸೇರಿ ನಿರ್ಣಯವನ್ನು ಮಾಡಿದ ಪ್ರಕಾರ ಈ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಈ ಆಷಾಢ ಮಾಸದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಆಟಿ ತಿಂಗಳ ಈ ವಿಶೇಷ ಕಾರ್ಯಕ್ರಮದಲ್ಲಿ ಯಾವತ್ತೂ ಕೂಡ ನಮ್ಮ ರೋಟರಿಯ ಸದಸ್ಯರು ಪ್ಯಾಂಟ್ ಶರ್ಟ್ ಅಥವಾ ಶೂಟ್ ಹಾಕ್ಕೊಂಡು ಬರುವಂತಹ ಪದ್ಧತಿ. ಆದರೆ ಇವತ್ತು ನಾವು ಆಟಿ ಒಂದು ತಿಂಗಳನ್ನು ಪರಿಚಯಿಸುವ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಂದು ರೀತಿಯ ನಮ್ಮ ಸಾಂಪ್ರದಾಯಿಕ ಉಡುಗೆಯಿಂದ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೇವೆ. ಬಹಳ ಮುಖ್ಯವಾಗಿ ಈ ಬಾರಿ ನೂತನವಾಗಿ ಈ ಒಂದು ರೋಟರಿ ಕ್ಲಬ್ ರಳಕಟ್ಟೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಇವತ್ತು ಈ ಒಂದು ಆಟಿಡೊಂಜಿ ಕೂಟದ ಕಾರ್ಯಕ್ರಮದ ಸಭೆಯ ಅಧ್ಯಕ್ಷತೆಯನ್ನು ಕೂಡ ವಹಿಸಿದವರು ನಮ್ಮ ರೋಟರಿ ಕ್ಲಬ್ ರಳಕಟ್ಟೆಯ ಗೌರವಾನ್ವಿತ ಅಧ್ಯಕ್ಷರಾದ ಕೇವಲ ರೋಟರಿ ಕ್ಲಬ್ ಅಂತಲ್ಲ, ಅವರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ರಾಜಕೀಯವಾಗಿ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ನನ್ನ ಆತ್ಮೀಯ ಮಿತ್ರರು ಕೂಡ ರೋಟೇರಿಯನ್ ಪುರುಷೋತ್ತಮ ಮಂಚನ್ ಅವರನ್ನು ನಾನು ಈ ಸಭೆಯ ಪರವಾಗಿ ಗೌರವದಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿ ಇವತ್ತು ಈ ಆಷಾಢ ಮಾಸದ ಬಗ್ಗೆ ಈ ಆಟಿ ತಿಂಗಳ ವಿಶೇಷದ ಬಗ್ಗೆ ಸ್ವಲ್ಪ ನಮ್ಮ ಜೊತೆ ಮಾತನಾಡಲಿಕ್ಕೆ ಬಂದವರು ಖ್ಯಾತ ಪ್ರಸಂಗಕರ್ತರು, ವಿದ್ವಾಂಸರು, ತುಳು ಜನಪದದ ಬಗ್ಗೆ ಬಹಳಷ್ಟು ಕೃಷಿಯನ್ನು ಮಾಡಿದವರು, ಪ್ರಖ್ಯಾತ ಯಕ್ಷಗಾನ ಅರ್ಥಧಾರಿಗಳು. ನಿನ್ನೆ ತಾನೇ ಪುರಭವನದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನವನ್ನು ಒಂದು ಸ್ಥಾಪಿಸುವುದರ ಮೂಲಕ ಆ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿಯಾಗಿ ಬಹಳಷ್ಟು ಕೆಲಸವನ್ನು ಮಾಡಿದಂತಹ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಕಳೆದ ಬಾರಿ ವೃತ್ತಿಯಲ್ಲಿ ನಿವೃತ್ತಿಯನ್ನು ಪಡೆದು ಇವಾಗ ಸಮಾಜಮುಖಿ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಂತಹ ಕವಿಯೂ ಆಗಿರತಕ್ಕಂಥ ಗೌರವಾನ್ವಿತ ಭಾಸ್ಕರ್ ರೈ ಕುಕ್ಕು ಅಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ನಮ್ಮ ಕ್ಲಬ್ಬಿನ ವತಿಯಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕ್ಲಬ್ಬಿನ ಸ್ಥಾಪನೆಗೆ ಕಾರಣಕರ್ತರಾಗಿ ಖ್ಯಾತ ವೈದ್ಯರಾಗಿ ನಮ್ಮ ರೋಟರಿ ಜಿಲ್ಲೆ 3180 ಇರುವ ಸಂದರ್ಭದಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ಬಹಳ ಉತ್ತಮವಾಗಿ ರೋಟರಿಯ ಬಗ್ಗೆ ಅದರ ಆಳವನ್ನು ತಿಳಿದುಕೊಂಡು ನಮಗೆಲ್ಲರಿಗೂ ಕೂಡ ಸದಾ ಮಾರ್ಗದರ್ಶನ ನೀಡಿ ರೋಟರಿ ಕ್ಲಬ್ ರಳಕಟ್ಟೆಯ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಂಪೂರ್ಣವಾಗಿ ತೊಡಗಿಸಿಕೊಂಡಂತಹ ರೋಟೇರಿಯನ್ MPHF ಬಿ ಡಾಕ್ಟರ್ ದೇವದಾಸ್ ರೈ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ.
2 ಇಂಟರೆಕ್ಟ್ ಕ್ಲಬ್ಗಳನ್ನು, ಒಂದು ಇದೇ ಶಾಲೆಯಾದ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಾದ, ಇನ್ನೊಂದು ಹರೇಕಾಳದಲ್ಲಿ ಶ್ರೀರಾಮಕೃಷ್ಣ ಶಾಲೆಯ ವಿದ್ಯಾರ್ಥಿಗಳಿಂದ 2 ಇಂಟರೆಕ್ಟ್ ಕ್ಲಬ್ಬನ್ನು ನಾವು ರಚಿಸಿದ್ದೇವೆ. ಜೊತೆಗೆ ಮೊನ್ನೆ ತಾನೇ ಮುಗಿದಂತಹ ಜುಲೈ 27ರಂದು ಕಾರ್ಗಿಲ್ ದಿವಸದಂದು ಯೋಧರೊಡನೆ ನಮ್ಮ ಕ್ಲಬ್ ಬೆರೆಸಿ ಕದ್ರಿಯಲ್ಲಿ ವೀರ ಸ್ಮಾರಕ ಜೊತೆ ನಾವು ದೇಳಕಟ್ಟೆ ಕ್ಲಬ್ ಕೂಡ ಕೂಡಿ ಒಂದು ಪುಷ್ಪಾಂಜಲಿಯನ್ನು ಅರ್ಪಿಸಿ ಮಾಡಿರುತ್ತೇವೆ. ಇದಿಷ್ಟು ನಾವು ಕಳೆದ ತಿಂಗಳಲ್ಲಿ ಮಾಡಿದಂಥ ಕಾರ್ಯಕ್ರಮಗಳು. Rotarian Satish Bolar. Rotarian Satish Bolar is a native of Bolar, Mangalore. He did his graduation from St. Aloysius in Mangalore. He is an active member of the Rotary Club of Mangalore South and was the president of the same club in 2011. He was the assistant governor of this district and chairman of various district committees. Last year he was the chairman of the membership development committee and conducted the membership development seminar. He is also the owner and the main partner in Vishwas Catering, and he is married to Rotarian Pramoda and blessed with 2 children. The elder is the son and he is doing his BDS and almost completing it now. Daughter is in 12th standard. He is a very well known Rotarian in these parts of Mangalore and is a very good personal friend of mine. With these few words, I would like to introduce Rotarian Satish. So I request Rotarian Ravi Shankar sir kindly do the further proceedings. ಸ್ಯಾಮ್ ಓವರಿ ಅವರು ಈ ವರ್ಷದ ರೋಟರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆಗಬೇಕಾಗಿತ್ತು, ಆದರೆ ಬಿಕಾಸ್ ಹಿ demitted his physical body, we now have Ian Risley, who is the international president. And Sam Overi and Entebbe both refer to a very dynamic country in Africa, and that is Uganda. ನಮ್ಮಲ್ಲಿ ಯುಗಾಂಡದ ಒಬ್ಬರು ಗೆಸ್ಟ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. I invite Francis Lugemwa to kindly come over to the dais. You won't have to speak, but you please come over to the Uganda ದೇಶದವರು ಫ್ರಾನ್ಸಿಸ್ ಲುಗೆಂಬಾ ಅಂತ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮಾಸ್ಟರ್ ಆಫ್ ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇದ್ದಾರೆ. ಅವರ ತಂದೆಯವರು ರೋಟೇರಿಯನ್. His father is from the Rotary Club of Nansana, Rotarian Kakito Ben Nanta. His father is from the Rotary Club of Nansana, which is in district D9211, that is Tanzania and Uganda. ಅಲ್ಲಿ 140 ಕ್ಲಬ್ಗಳಿವೆ, 4000 ಮೆಂಬರ್ಸ್ ಇವೆ ಈ 140 ಕ್ಲಬ್ಗಳಲ್ಲಿ. ಮತ್ತು ಅದರ ಡಿಸ್ಟ್ರಿಕ್ಟ್ ಗವರ್ನರು ಶರ್ಮಿಳಾ ಭಟ್ ಅಂತ ಅವರು ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದಾರೆ. ಶರ್ಮಿಳಾ ಭಟ್ ಅಂತ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದಾರೆ. ಸೊ ಮತ್ತು ಇವರು ಇಲ್ಲಿ ಮೇಲೆ ಕರೆಯುವ ಉದ್ದೇಶ ಅಂದರೆ, ಒಂದು ಅವರು ಹಿ ಈಸ್ ಅವರ್ ಗೆಸ್ಟ್ ಟುಡೇ. Secondly, he comes from Uganda, which is very special for us. And thirdly, he is a Rotaractor. Rotaract Club of Nansanadalli, Rotaract Club. Our Wednesday is meet Madudu. So, because of all these, he is here. Please welcome Mr. Francis Lugemwa. And whenever we think of Uganda, we remember Sam Overi. ಇದು ಆಟಿ ತಿಂಗಳಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಬೇರೆ. ಆ್ಯಂಡ್ ಆಟಿ ತಿಂಗಳದ್ದು ಒಂದು ವೈಶಿಷ್ಟ್ಯ ಹೇಳಿದರೆ ನಮ್ಮ ಪೂರ್ವಜರನ್ನು ನೆನಪಿಸ್ಕೊಳ್ಳುವಂಥದ್ದು. ಹಾಗೆ ಇದು ಒಂದು ರೋಟ್ರಿ ಫ್ಯಾಮಿಲಿ, ಅಂದರೆ ಆಟಿ ಇರುವಂಥದ್ದು ಫ್ಯಾಮಿಲಿ ಸೆಲೆಬ್ರೇಷನ್ ಅದು. ಹಾಗೆ ರೋಟ್ರಿ ಫ್ಯಾಮಿಲಿ ಅಂತ ಇದನ್ನು ಇಟ್ಕೊಂಡ್ರೆ ನಾವು ರೋಟ್ರಿಯ ಪೂರ್ವಜರು ಸ್ಯಾಮ್ ಓವರಿಯನ್ನು ನೆನಪಿಸ್ಕೊಂಡ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಸೊ ವಿ ರಿಮೆಂಬರ್, ಆ್ಯಂಡ್ ಫಾರ್ ದ ಬೆನಿಫಿಟ್ ಆಫ್ ಫ್ರಾನ್ಸಿಸ್, ದಿಸ್ ಪ್ರೋಗ್ರಾಮ್ ಈಸ್ ಬೀಯಿಂಗ್ ಹೆಲ್ಡ್ ಎಟ್ ದಿಸ್ ಪರ್ಟಿಕ್ಯುಲರ್ ಟೈಮ್ ಆಫ್ ದ ಇಯರ್. This is of the Tulu calendar. This is one of the months of the Tulu calendar. We have several months. Suggi, for instance, is the harvest season in March, and then Aati, Sona, like that. So this, which is at this time of the year, from July to August, that is called as the Aati month. It's a very significant month in the Tulu calendar, where we remember the ancestors and get their blessings. And there are several rituals towards this end. And this is a part of Indian culture because we believe in gratitude. Gratitude is very important for us.
And duty, the culture of duty also is very important. I'm sure in Uganda also you have these sentiments. So this is an agricultural festival. Agriculture is at a halt at this time of the year because of monsoons. And then we have this leisure time where you have this several rituals where the ancestors are called, meals are prepared. And these meals are prepared in a very special manner. In fact, today you will taste that, where you have several items very specially brought here by the members of the Rotary family. In fact, I may point out one dish with which I am familiar, which my wife Anita has made especially for this occasion. It is a combination, it's called Aushadhi, Aushadha Ganji. It's called Aushadha Ganji, and it has three types of rices, Nyavara, Mente and Agali, and 22 herbs. 22 herbs are there in that. Lavancha, Mente, Jaikai, Castor, Shatavari, Dry Ginger, Lavanya, Chekke, Jaipatre, Jirige, Oma, Brahmi, like this. So there are 22 kinds of things that have come into this. This is very special to the culture of this area, and I'm very happy that you are here, and we are installing the Rotary Club of Ralkata on this very special occasion of RT, for which Francis is here for us, being a Rotaractor from this very special country of Uganda. Ladies and gentlemen, this is a very special moment for the Rotary Club of Ralkata also, because we had a Rotary Club earlier, but then we could not continue it for various reasons. But now we are renewing that, and to renew that we have a very special person with us, and that is Rotarian Harish Adyar. Harish Adyar is Zonal Coordinator for Rotaract for this district, and he will now install the office bearers of the Rotaract Club of Ralkata. We seek your blessings for this Rotaract Club, because the club cannot do well without your blessings. And in the occasion of RT, it is very special for us to remember people who bless us, particularly the ancestors. We remember Sam Overy as well. And Sam Overy is, in fact, our international president, Ian Risley, has asked us, please remember Sam as the outstanding, hardworking Rotarian that he was. He was a member of the Rotary Club of Kampala for 38 years, and under his leadership, the membership in Uganda rose from 9 clubs to 89 clubs in 30 years. 9 clubs to 89 clubs, that was his phenomenal achievement, and Rotary International is establishing a memorial fund in his honor. So this very special moment where RT comes together, Rotary Ralkata comes together, Uganda comes together, Francis Lugemba comes together, and Rotarian Harish Adyar is here in the presence of all our Rotary seniors, and it is time to install the new office bearers. Please stay on the dais. Director of International Service, Arjun. This is a community-based Rotaract Club. And the members, we have about 20 members who have already been enlisted as members of the club. This is Arjun, son of Rotarian K.R. Shetty, PHF K.R. Shetty, and Mrs. Soumya Shetty. Oh, right. Okay, I didn't know that. Puneet is son of Purushottam Anchan, our president. So you see here the officers of the Rotary Club of Ralkata encouraging their children to get into the Rotary movement. Vocational Service Director Shaman, he is about to do his BDS, and he is PD Shetty's son. Director of Community Service, Varun. Would you please come up to the dais? Varun is Rupa Shetty's son, Rotarian Rupa Shetty's son. Director of Club Service, Pratvik.
is a graduate doing his studies, graduation studies. Prathvik, please come over. This is for the Rotaract Club of Ralkata, and as you know, Rotaract has a focus on development of young adults as leaders in their communities and workplaces. The treasurer of the club is Tapasya Ravi Shankar. She is the daughter of Ravi Shankar Rao and Dr. Anita Ravi Shankar. So again, you see Rotarians encouraging their children. And as you know, clubs do some service, community service, international service as well. A secretary of the club, Rotaract Club of Ralkata, Bhushan. Would you please come over, Bhushan? Rotaract Club, as you know, ladies and gentlemen, began as a youth program in 1968 at the Charlotte North Rotary Club, and it was sponsored by Rotary. Bhushan is Rupa Shetty's son. And you have the president of the Rotaract Club of Ralkata, who is an engineer in the municipal corporation, Sudhir. And Sudhir is P.D. Shetty's son, Rotarian P.D. Shetty's son, and so we have the new team. May I also invite Mr. Akarsh, is one of the directors of the Rotaract Club of Ralkata. And he is Rotarian Haridas's son. Haridas Madur, member of our club, and his son here coming to join the folds of the Rotaract Club of Ralkata. And as you know, Rotaract is Rotary in action. That is how the name Rotaract came. Friends, please give a big round of applause to Rotary in action, Uganda. ಈಗ ಆಫೀಸ್ ಬೇರರಿಗೆ ಆಯ್ಕೆಗೊಂಡಿದ್ದಾರೆ ನವರತ್ನಸ್ ಆಫ್ ರೋಟರಿ ಕ್ಲಬ್ ಆಫ್ ದೇರ್ಲಕಟ್ಟೆ. Thank you for the opportunity, and hope I do justice to the role given to me, and thank you. ನಾವು ಕೇವಲ ರೋಟರಿ ಕ್ಲಬ್ಗಳನ್ನು ಒಟ್ಟಿಗಾಗುವುದು ಮಾತ್ರವಲ್ಲ, ಅದನ್ನು ಉಳಿಸಿ ಬೆಳೆಸುವತ್ತ ನಾವು ನೇತೃತ್ವ ವಹಿಸಿಕೊಳ್ಳಬೇಕಾಗ್ತದೆ. ಯಾಕೆಂದರೆ ಕೇವಲ ರೋಟರಿ ಕ್ಲಬ್ಗಳನ್ನು ಮಾಡುವತ್ತ ನಾವು ಮಾತ್ರ ಗಮನಿಸಿರುವುದಲ್ಲ, ಅದನ್ನು ಉಳಿಸಿ ಬೆಳೆಸುವ ಪೋಷಿಸುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಯಾಕೆಂದರೆ ಕೆಲವರು ಏನು ನಡೆಸ್ತಾರೆ ಅಂದರೆ ರೋಟರಿ ಕ್ಲಬ್ ಅಂದರೆ ಕೇವಲ ಒಂದು ಸಮಾಜ ಸೇವೆಗೆ ಸೀಮಿತ ಅಂತ ನಡೆಸ್ತಾರೆ. ಆ್ಯಕ್ಚುಲಿ ರೋಟರಾಕ್ಟ್ ಕ್ಲಬ್ ಅಂದರೆ ಅವರ ಯೂತ್ ಲೀಡರ್ಶಿಪ್ ಕ್ವಾಲಿಟಿಯನ್ನು ಒಳಗೊಂಡು ಆ ಟ್ರೈನಿಂಗನ್ನು ಮಾಡುವಂಥ ಕಾರ್ಯವನ್ನು ಕೈಗೊಳ್ಳಬೇಕಾಗಿದೆ. ಅದರೊಟ್ಟಿಗೆ ವೊಕೇಶನಲ್ ಟ್ರೈನಿಂಗ್ ಕ್ಯಾಂಪ್ ಆಗಿರ್ಬೋದು, ರೈಲವನ್ನು ಪಾರ್ಟಿಸಿಪೇಟ್ ಮಾಡ್ಬೋದು, ಅಥವಾ ರೋಟರಾಕ್ಟ್ನ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸಲ್ಲಿ ಆಗ್ಬೋದು, ಅಥವಾ ಮಲ್ಟಿ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸಲ್ಲಿ ಭಾಗವಹಿಸುವತ್ತ ಗಮನ ಹರಿಸಬೇಕಾಗಿದೆ. ನಮ್ಮ 3180ದಲ್ಲಿ ಈ ವರ್ಷದ DRR ರೋಟರೇಟರ್ ಮಂಜೇಶ್ 3181ನ ರೋಟರೇಟರ್ ಮಂಜೇಶ್ ಅವರು ಈ ವರ್ಷದ DRR ಆಗಿರ್ತಾರೆ. ಹಾಗೆ ರೋಟರಾಕ್ಟ್ನಲ್ಲಿ 2 ಝೋನನ್ನು ಹಂಚಿಕೊಂಡಿದ್ದಾರೆ. ಚಾಮುಂಡಿ ಝೋನ್ ಹಾಗೆ ಕೆನರಾ ಝೋನ್ 2 ZRRಗಳಿರ್ತಾರೆ. ಹಾಗೆ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ ನಡೀತದೆ. ಅದಕ್ಕೆ ಸಹ ಈ ನಮ್ಮ ರೋಟರೇಟರ್ಸನ್ನು ಅಲ್ಲಿಗೆ ಕಳಿಸಿ ಅವರೊಟ್ಟಿಗೆ ಒಂದು ವಿಚಾರ ವಿನಿಮಯ ಮಾಡಿಕೊಂಡ್ರೆ ಒಂದು ಉತ್ತಮ ರೋಟರಾಕ್ಟ್ ಆಗಿ ಕ್ಲಬ್ ಆಗಿ ಮುಡಿ ಬರಲಿಕ್ಕೆ ಸಹಾಯಕ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಮತ್ತೊಮ್ಮೆ ನಾನು ಈ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಂಥ ರೋಟರಿ ಕ್ಲಬ್ ಅಧ್ಯಕ್ಷರಾದ ಪುರುಷೋತ್ತಮ ಮಂಚನ್ ಹಾಗೂ ಸರ್ವ ಸದಸ್ಯರಿಗೆ ನನ್ನ ವ್ಯಕ್ತಿನಿಂದ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ನನ್ನ ಈ ಮಾತನ್ನು ಈ ದೇರ್ಲಕಟ್ಟೆ ಕ್ಲಬ್ಬನ್ನು ಕಟ್ಟಿ ಬೆಳೆಸಿದ್ದು ಬೇರೆ, ಆದರೆ ಕಟ್ಟಬೇಕಂತ ಹೇಳಿ ನನಗೆ ಮಾರ್ಗದರ್ಶನ ನೀಡಿದವರು ನಮ್ಮ ಡಾಕ್ಟರ್ ದೇವದಾಸ್ ರೈ ಅವರು. ಅವರಿಗೆ ಒಂದೇ ಆಸೆ ಇತ್ತು, ರೋಟರಿ ಕ್ಲಬ್ ಮ್ಯಾಂಗ್ಳೂರು ಸೆಂಟ್ರಿಗೆ ಒಂದು ಪೇರೆಂಟ್ ಕ್ಲಬ್ ಬೇಕಂತೇಳಿ. ಅದಕ್ಕೆ ನನ್ನನ್ನು ಹಿಡಿದ್ರು, ಇಲ್ಲಿ ದೇರ್ಲಕಟ್ಟೆಯಲ್ಲಿ ಏನಾದರೂ ಮಾಡಿ ಒಂದು ಸಲ. ನಾನು ಏನು ಮಾಡೋದು, ನಾನು ನೋಡಿದೆ, ಎಲ್ಲ ರೌಂಡ್ ಹೊಡೆದು ನನ್ನ ಮಿತ್ರ ರವೀಂದ್ರ ಶೆಟ್ಟಿಯನ್ನು ಬಲೆಗೆ ಹಾಕಿದೆ. ಆದರೆ ಅವರ ಒಟ್ಟಿಗೆ ತುಂಬ ಜನ ಸಿಕ್ಕಿದ್ದಾರೆ.
ಆದರೆ ಒಂದು 18 ಜನ 20 ಜನ ನಾವು ರೆಡಿ ಮಾಡಿದ್ದೇವೆ. ಆದರೂ ಕಾರಣಾಂತರದಿಂದ ಅವರೆಲ್ಲ ಒಂದು ವರ್ಷದಲ್ಲಿ ನನಗೆ ಡೌಟು ಸ್ವಲ್ಪ ಹಿಂದೆ ಮುಂದೆ ನೋಡಿ ಸ್ವಲ್ಪ ಹೋದರು. ಯಾಕಂತ ಹೇಳಿದರೆ ಇದನ್ನೆಲ್ಲ ನೋಡುವಾಗ ಅವರಿಗೆ ನಿಜವಾಗಿ 1 ವರ್ಷ ಅಲ್ಲ 2 ವರ್ಷ ಪ್ರಾಕ್ಟೀಸ್ ಆದರೆ ಅವರು ಕಂಟಿನ್ಯೂ ಮಾಡ್ತಾರೆ ಕ್ಲಬ್ಬನ್ನು. ಯಾಕಂತ ಹೇಳಿದರೆ ಅದರಲ್ಲಿ ಅಷ್ಟು ಸವಲತ್ತು ಇದೆ. ನಾನು ಕೂಡ ಒಂದು ಮೈಕಿನ ಎದುರು ನಿಂತವನಲ್ಲ, ನಾನು ಸ್ಪೀಕರ್ ಕೂಡ ಅಲ್ಲ. ಆದರೆ ನಾನು ಈ ಲೆವೆಲಿಗೆ ಬರಬೇಕಾದ್ರೆ ನನಗೆ ಇದೇ ನಮ್ಮ ರೋಟರಿ ಕ್ಲಬ್ ಮ್ಯಾಂಗ್ಳೂರು ಸೆಂಟ್ರಲ್, ಅದನ್ನು ನಾನು ಯಾವಾಗಲೂ ಮರೆಯಲಿಕ್ಕಿಲ್ಲ. ಆಟಿ ತುಳುಕ್ತಾ ಒಂಜಿ 4 ತಿಂಗಳವು ಪಗ್ಗು ಬೇಷ್ಯ ಕಾರ್ತೆಲ ಆಟಿ ಕಾರ್ತೆಲ್ಡು ಭಾರಿ ಬರ್ಸಗೆ ಆ ಬರ್ಸದ ಪರಿಣಾಮ ತೋಜುನೆ ನಂಗೆ ಆಟಿಡು ಆಟಿದ ತಿಂಗಳು ಬರ್ಸ ಬತ್ತನ ದಿರಿಕೂಟ ಬರ್ಸ ಪುಚ್ಚೆದ ಪುನಲ್ಲ ಪಿದೈದಿಯರ ಬಲ್ಲಿ ಒಂಜಿ ಗಾದೆ ಉಂಟು ಆಟಿದ ಬರ್ಸೋದು. ಒಂಜಿ ವೇಳೆ ದೊಂಬು ಕಾಯಿಂದ ಭಾರಿ ಚುಟಿ ದೊಂಬು ಆನೆದ ಬೆರಿಲ್ಲ ಅಕ್ಕುಗೆ ಆತು ದೊಂಬು ಕಾಯಿಡು ಅಂಚ ಹೊರ ದೊಂಬು ಹೊರ ಬರ್ಸ ಹೊರ ದೊಂಬು ಹೊರ ಬರ್ಸ ಈಗ ಆಟಿದ ಮಲಕತ ಅಂತ ಅನ್ಬಿನಿ. ಈ ಹವಾಮಾನದ ವೈಪರೀತ್ಯದ ದಾನೆ ಹಾಕೊಂಡು ಪ್ರಕೃತಿಯಲ್ಲಿ ಬೇತೆ ಬೇತೆ ಬದಲಾವಣೆ ಹಾಕೊಂಡು ಮನುಷ್ಯರ ಪ್ರಾಣಿಗಳ ಶರೀರದ ಮಿತ್ತಲ ಅವು ಬದಲಾವಣೆ ಆಯ್ನಿಡ್ದವರ ಬೇತೆ ಬೇತೆ ರೋಗ ರುಜಿಗಳು ನಂಗೆ ಬರ್ಪುಂಡು ಆಟಿದ ಪುರ್ತುಡು. ಇನ್ನು ನಮ್ಮ ಇನ್ನು ಕಾಲರ ಅಥವಾ ಮಲೇರಿಯಾ ಅಂತ ಬಂದು ದುಮ್ಮು ಅಂತ ಇನ್ನು ಮಾರಿ ಸೀಕು ಅನ್ಬಿನಿ. ಆ ಮಾರಿ ಸೀಕು ಈ ವಾತ ಪಿತ್ತ ಕಪಾದಿ ತ್ರಿದೋಷದ ಒಟ್ಟಿಗೆ ನರಮಾನ್ಯನ ಬಾಧಿಸೋದು ಉಪ್ಪುನಕ ಐಕ್ ಮರ್ದು ಮಾಯ ಮಲ್ಪ್ಯಾರ ಅಪ್ಪಗ ಮಲ ಡಾಕ್ಟರ್ನಗಳು ಬಂದು ಇದ್ದಾರೆ ನಮ್ಮ ದೇವದಾಸ ಸೈಕಲ್ ಅಂಜನಗಳು ಅವು ಅಳಲೆ ಪಂಡಿತನಗಳು ಉಪ್ಪುನಿ ಅಂಡ್ ಆ ಪ್ರಕೃತಿಡೆ ಈಗ ಮರ್ದು ದಿಕ್ಕೊಂದಿತ್ತಂಡು ಒಂದು ಕಾಟುಕೋಟೆಯನ್ನು ತಿನ್ಪುನಿ ಪಂಡ ದಾನಾತನ ಪಂಡ ನಮ್ಮ ಬೆನ್ನಿ ಬೆನ್ಪುನಕಲು ನಮ್ಮ ತುಳುನಾಡು ಬೆನ್ನಿದ ಬೇಸಾಯದ ಕೆಲಸ ಮುಗಿದುಪ್ಪುಂಡು ಅಟ್ಟೊಡಿತನ ಅರಿಬಾರುಪುರ ಮುಗಿದುಪ್ಪುಂಡು ಪತ್ತನಾಜ ದಾನಿ ಅಟೋಡು ನಿಲ್ಕೆ ಉಪ್ಪುಂಡು ಅವು ಖಾಲಿ ಆದುಪ್ಪುಂಡು ಅಂಚ ಅದು ಆಟಿದ ಪೊರ್ತುಗಾನಾಗ ಅಟ್ಟೋಡು ದಾಲಾಜಿ ಆಟಿದ ಬರ್ಸೋಗು ಅಟ್ಟ ಪೋಲಿ ಮಗ ಅವನ ತಲೆಗೆ ದುಂಬರ್ತಿ ದಯಪಂಡ ಅಟ್ಟೋಡು ದಾಲಾಜಿ ಅಂಚ ಅದು ಬರ್ಸ ಬಂದಾಗ ಪೊಲಿಪನಂಚಿನ ಸ್ಥಿತಿ ಅಪ್ಪಗ ದಾದ ಅವನ್ಪುಣಿ ಬಂಜಿ ದಿಂಜ ಹೊಡತ ಅದಕ್ಕೆ ಕಾಟುಕೋಟೆ ತಿರ್ಪುಣೆ ಅಂದು ಕಾಟುಕೋಟೆ ಕಾಡು ದಿಕ್ಕು ನಂಚಿನ ಬೇತೆ ಬೇತೆ ಕಂಡೆನ ಬೇರ ಸಪ್ಪು ಸದೇನ ಇಂಚಿನ ಮಾತ ಅವು ಕೇನೆ ಉಪ್ಪು ಅಥವಾ ತೇವು ಉಪ್ಪು ನುರ್ಗೆ ಉಪ್ಪು ಐನಗಂತ ಪತ್ರೊಡೆ ಮಲ್ಪುಣ ಅಂಚಿನದ್ದು ಉಪ್ಪು ಇಂಚಿನ ಮಾತ ಬೇತೆ ಬೇತೆ ಅವು ತರಕಾರಿ ಸೊತ್ತುಲು ಅವು ಓಲಾಪುಂಡು ತಿನ್ಪುರ ಸೊತ್ತುಲು ಅಂಡ ಐನ ತಿಂದಿನ ಹಿಡಿದು ಬುಕ್ಕ ನರಮಾನ್ಯನ ಸೀಕಿಗೆ ಅವು ಮರ್ದುಲಾಪುಂಡು ಪ್ರಕೃತಿ ಜನ್ಯವಾಯಿನಂಚಿನ ವಸ್ತುದ ಮಿತ್ತು ಒಂಜಿ ಆಯುರ್ವೇದಿಕ ಔಷಧೀಯ ಗುಣ ಉಂಡು ಅಂಚ ಅದು ತಿನಸುಗಳ ಮರ್ದುಗಳ ಅವು ಆಪುಂಡು ಪನ್ಪುಂಡು ಅದು ಆಟಿಡು ಬರ್ಪುನಂಚಿನ ನಾಯ್ತ ಕುತ್ತ ಬುಣ್ಯುಡು ಪೋಡು ಒಂಜಿ ಗಾದೆ ಉಂಡು ಅಂಚನೆ ಆಟಿಡು ಬರ್ಪುನಂಚಿನ ಸೀಕ ಸಂಕಟ ಪುರ ಈ ನಮ್ಮ ತಿನಸುಡೆ ಪೋಪುಂಡು ಅರ್ಥ ಒಂದು ಆಟಿ ಪಂಡದಾದ ನಾನೊಂಜಿ ಆಟಿ ಕಳೆಂಜಿ ನಮ್ಮ ಬೇತೆ ಬೇತೆ ಜಾನಪದ ನಲಿಕೆ ನಮ್ಮ ತುಳುನಾಡು ಉಂಡು ಐಟಿ ಆಟಿ ಕಳೆಂಜಿಲ್ಲ ಒಂಜಿ ಆಟಿದ ತಿಂಗಳು ಬೇತೆ ದಾಲಜಿ ಆಟಿದ ದೇವರಿಗೆ ಕೋಲ ನೇಮ ಮಾತ ಆಪುಜಿ ಆಟಿದ ಗುಳಿಗ ಗೊಂಜಿ ನೇಮ ಮಾತದ ತಂಬಿಲಾಪುಂಡು ಅವು ಬುಂಡೆ ಬೇತೆ ಏರೆಗಳ ಆಪುಜಿ ಈ ಆಟಿ ಕಳೆಂಜಿ ಆಟಿದ ಪೊರ್ತುಡು ದೇವರೇ ಕಡಪುಡ್ತೇನೆ ಅಂತ ನಂಬಿಕೆ ತುಳುವೆರ್ನ ದಾಯಿಗೆ ಪಂಡ ಈ ಮಾರಿ ಸೀಕ ಮತ ಬತ್ತು ತುಪ್ಪುಂಡತ್ತ ಆ ಮಾರಿನು ದೂರಗು ಗಿಡಯರ ಒಂಜಿ ಮಂತ್ರ ವೈದ್ಯ ಅದು ಈ ಆಟಿ ಕಳೆಂಜೆ ಬರ್ಪುಣೆ ಅಂದು ಆಯ್ ಬರ್ಪಿನ ಇದಾನೆ ಮಲ್ಪೆ ಬಂಡ ಮುಲ್ಪ ಈ ಭೂತೋಲು ಮಂತ ನರಮನೆಗೆ ಉಪದ್ರ ಕೊರುಂದುಪ್ಪುಂಡು ಆಯ್ ಉಪದ್ರ ಕೊರುಂದುಪ್ಪುಂಡು ಬಂಡ ಭೂತೋಲಿಗೆ ಏಪೋಲ ನಮ್ಮ ತಂಬಿಲ ಕೋಲ ಕೊರುದು ಗೌಜಿ ಮಲ್ಪುಡು ಅವು ಸಮಾಧಾನ ಮಂತ್ರ ಮನಿಪಂದೆ ಕೊರುಣೆ ಭೂತೋಲು ಐಕೆ ದಾಲ ತಿಕ್ಕಿಜಿ ಬಂಡ ಉಪದ್ರ ಕೊರಿಯಸು ಅನ್ಪುಡು ಬಂಜಿ ಮೇನೇನ ನನೊಂಜ ನಂಗೆ ಕಾಪುಂಡು ಮಂಡೆ ಮಾರಿ ಆಪುಂಡು ಅಂಚಾದು ಈ ಆಟಿದ ಹೊರತು ನಂಗೆ ಉನಿಯರಜ್ಜಿಗೆ ಬುಕ್ಕ ಭೂತೋಲು ಗೋಲ್ಪಟ್ಟು ಕೊರ್ಪಿನಿ ಅಂಚಾದು ಈ ಭೂತೋಲು ಪೂರ ನರಮನೆಗೆ ಉಪದ್ರ ಕೊರೊಂದಿತ್ತದು ಅಂಚ ಆಟಿಗಳೆಂಜೆ ಬರ್ತದೆ ಈ ಭೂತೋಲಿನ ಮಾತ ಒಂತೆ ಗಟ್ಟದಂಜಿ ಬೆರಿ ಬತ್ತೆಗೆ ಒಂತೆ ಸಾನದೊಳಗೆ ಬರೆದು ಬೀಗ ಬಡಿಯಗೆ ಇಡೀ ತುಳುನಾಡದ 16 ತಿಂಗಳು 11 ತಿಂಗಳು ನಿಕ್ಲೆಗೆ 1 ತಿಂಗಳು ಎಂಕ್ಲೆಗೆ ಎಂಕು ಪಂಡದ ಆಟಿದ ಇಡೀ ತಿಂಗಳು ಆಯ್ ಆ ತುಳುನಾಡು ತಿರ್ಗೊಂದು ಪೂವೆಂದು ಆಯ್ ಮಾರಿಗಡೆಯರ ಇಲ್ಲಿ ಪೋಪೆ ಒರಿ ತೆಂಬರ ಬಟ್ಟೊಂದು ಒಂಜಿ ಹುಡುಗಾಗ ಆಟಿ ಕಳೆಂಜನ ಒಂಜಿ ವೇಷ ಪಾಡ್ದು ಒಂಜಿ ತತ್ರ ಮಂತ ಪತ್ತದು ಐಕೊಂಜಿ ಬೇತೆ ಬೇತೆ ಪೂ ತಿರಿ ಮಂತ ಪಾಡ್ದು ಆಟಿಗಳ ಜನ ವೇಷನ ನಿಗಲು ತೂತಾರೆ ಇತ್ತ ವೇಷ ನಂಗೆ ತೂಪೇರ ಮಾತ್ರ ಮಲ್ಪಣಿ ದುಂಬವು ಇಲ್ಲಿ ಪೋಂದಿತ್ತರು ಇತ್ತೆಲ್ಲ ಹಳ್ಳಿಡು ಮತ್ತು ಆಟಿಕಳೆಂಜೆ ಬರ್ಪುಣ ಜನ ಒಂಜಿ ಕ್ರಮ ಉಂಡು ಕಳೆಂಜೆನೋ ಕಳೆಂಜೆ ಬುತ್ತಿನ ಹೋಳಿಗೆ ಕಳೆಂಜೆ ಬಲತ್ತಿನ ಹೋಳಿಗೆ ಪುಟ್ಟು ಬಡೆಕಾಯಿ ದೆತ್ತಿ ಯಾನು ತೆನ್ಕಾಯಿ ಎಂಜ ಆಟಿಕಳೆಂಜನ ಪಾಡ್ದನ ಬರ್ಪುಂಡು ಆಟಿಕಳೆಂಜೆ ಊರಿಗೂ ಬಂದಾಗ ಆಗಲ ತಿನ್ನಿಯರಜ್ಜಿ ಆಯೇ ತೇವುತ ಕಂಡೆ ತಿಂದೇನ ದೊಂಡೆ ಕಿರುಮುಂಡು
ಕೇನೆತ ಕಂಡೆ ತಿಂದಿನ ಬಂಡಿ ಬಾತಣ್ಣಂದು ಆಗಲ ಆ ಸ್ಥಿತಿ ಆಂಡು ಆಯ್ ನರಮಾನ್ಯನ ಕಷ್ಟ ಜೊತೆ ಆಗ್ಲಿಕ್ಕದಲ್ಲ ತೊಂದರೆ ಮಲ್ಪುಜೆ ಇಲ್ಲಿಲ್ಲು ಹೋದು ಆಯ್ ನಲಿಕೆ ಮಲ್ಪನಾಗ ಆ ಇಲ್ಲದ ಯಜಮಾನ್ದಿ ವಿಶೇಷವಾದ ಪೊಂಜು ಒಂಜಿ ತಡುಪೇಡು ಆಯ್ ಒಂಜಿ ಕಾಣಿಗೆ ಕೊರಿಯರುಂಡು ಆ ತಡುಪೇಡು ದಾದ ಮತ ಪಾಡೋದು ಬಂಡ ಒಂಜಿ ಇತ್ತು ಬಾರು ಒಂತೆ ಬೊಲಂತೇರಿ ಒಂತೆ ಮುಂಚಿ ಬೊಕ್ಕ ಮಂಜಲ್ದ ಒಂಜಿ ಕೊಂಬು ಬೊಕ್ಕ ಒಂಜಿ ತುಂಡು ಮಜಿ ಒಂದೇನು ಮಾತ ಪಾಡದು ಆಗ ಕೊರೋಡು ಲೆಕ್ಕ ಕೊರ್ಪಿನ ಇಲ್ಲದ ಮಾರಿನ ಪೂರ ತಡ್ಪೆಡಿದ ಆಗ ಕೊರ್ಪಿನ ಇನ್ನು ಆಯ 11 ಬೋಪೆ ಲೆಕ್ಕ ಆಯ್ತು ಎಂಜೆ ಕುರ್ದಿ ನೀರೆಲ್ಲ ಕೊರ್ಪೇರು ಈ ಕುರ್ದಿ ನೀರನ್ನು ಆ ಆಟಿಕಳೆಂಜೆ ಅಲ್ಪ ಫಲ ಬರಂದಿನಂಚಿನ ಒಂಜಿ ತಾರೇತ ಮರತ ಮುದೆಲಗು ಆಯೆ ಮೈತೆಂಡ ಮಗರು ವರ್ಷ ಎಡ್ಡ ಫಲ ಬರ್ಪುಣದು ಆ ಫಲ ಬರ್ತಿನಂಚಿನ ಸಾಕ್ಷಿಲ ಉಂಡಾಯ್ತು ನಮ್ಮ ಹಿರಿಯಕ್ಕೆ ಲಂಚಾತ ಇನ್ನು ನಂಬುದೇರು ಬೊಕ್ಕ ಮದ್ಮಲಾವಂದನ ಪೊಣ್ಣು ಜೋಕುಲಿತ್ತು ಆಯ ಇನ್ನು ತರೆಗೆ ತಳಿತಂಡೆ ಅವರಿಗೆ ಆ ಪೊಣ್ಣು ಮದಿಮಲ ಏನವಲ ಉಂಡು ಬಂಜೊತ್ತಂದ್ರಂಚಿನ ಪೊಂಜ ನಗಲು ಗರ್ಭಾಧಾರಣೆ ಮಲ್ತನವಲ ಉಂಡು ಅಂಚಾದು ಆಟಿಕಳಂಜನ మీద ಭಾರಿ ನಂಬಿಕೆ ತುಳುವೆರೆಗೆ ಒಂದು ಆಟಿಕಳಂಜನ ಕತೆ ನಾನೊಂಜಿ ಆಟಿದ ಅಗೇಲು ಅವು ಎಕಡೆ ಪಂಡೇರು ಮುಲ್ಪ ನಮ್ಮ ರವಿಶಂಕರ ಪಂಡೇರು ಹಿರಿಯಾಕ್ಲಿನ ನೆನೆ ತೋರ್ನಂಚಿನ ಪಂಡದು ನಂಗೆ ಒನಸು ದಿನಸು ಇಜ್ಜಿ ಅಂಚನೆ ಸೈತ ಪೋಯಿನಂಚನ ಹಿರಿಯಾಕ್ಲಿಗೆಲ್ಲ ಆ ಪೊರ್ತುಡು ದಾಲ ತಿಕ್ಕುಜಿ ಅಂಚಾದ ಆಟಿದ ಒಂಜಿ ದಿನ ಅಂಡಾಗಲಿಗೆ ಪೊರ್ಲುಡು ಸಮ್ಮನ ಮಲ್ಪಕ ಪಂಡದು ಆಟಿದ ಅಗೇಲು ಬಲಸುನಂಚಿನ ಕ್ರಮ ಪ್ರತಿಯೊಂಜಿ ತರವಾಡದ ಇಲ್ಲಿಲ್ಲ ಈ ಒಂಜಿ ಆಟಿ ಅಗೆಲು ಉಪ್ಪುಂಡು ಆ ವರ್ಷ ಸೈತನಗಲೇನು ಆ ಕುಳೆಕಲ್ನೊಟ್ಟಿಗೆ ಸೇರವನಂಚಿನ ಒಂಜಿ ಸಂಪ್ರದಾಯಲ ಈ ಆಟಿದ ಅಗೆಲಡು ಉಂಡು ನಾನೊಂಜಿ ಆಟಿ ಕುಲ್ಲುನಿ ಹೊಸತಾತು ಮದುಮೆ ಆಯನಂಚಿನ ಪೊಣ್ಣು ಮಗಲೇನು ಅಪ್ಪ ಎಲ್ಲಡಿಗೆ ಕಣ್ಣಲ್ಲಿ ಎಳೆದು ಕಡಪುಡ್ದು ಕೊರ್ಪೇರು ಒಂದು ಒಂಜಿ ಸಂಪ್ರದಾಯ ಅವು ಇತ್ತೆಲ್ಲ ನಮ್ಮಡ ಉಂಡು ಈ ಆಟಿ ಕುಲ್ಲುನ ದಾಯಗ ಬಂದ ಒಂಜಿ ಕಣ್ಣನೇ ಇಲ್ಲರಿಗೂ ಹೊನ್ನೋಣ್ಯರ ಒಂತೆ ಸಮಯ ಬೋಡಾಪುಂಡು ಒಂಜಿ ವರ್ಷ ಅಣ್ಣ ಬೋಡಾಪುಂಡು ಒಂಜಿ ಬೊಕ್ಕ ತಂಗ ದಾದ ಬೋಡು ಬೊಡ್ಚಿಂದು ಅನ್ಪೇನ ಮಾಮಿಡ ಮೈತಿದಳಿಕಲೆಟ್ಲ ಪೊಣ್ಣಗ ಪನ್ನೆರಗ ಆಪುಜಿ ಅಂಚಾದು ಅಲ್ಲಿಗೆ ಬೋಡಿತ್ತಿನ ಕೆಲವು ಸರ್ತಿ ದೆಂಗದು ದೀದು ಮತ್ತು ಬಂಗೋಡು ಪುನಂಚಿನ ಸ್ಥಿತಿಡು ಇಲ್ಲಡೆಗೆ ಪೋಂಡ ಹೊಸ ಮದಿಮಲು ಅಲ್ಲಿ ಎಡ್ಡೆ ಓಡು ಪಂಡದ ಅಪ್ಪ ಎಮ್ಮೆ ಇಂತು ತನಕ ದಿನಿಯರ ಗತಿ ಇದ್ಯಲ್ಲ ಅಲ್ಲಿಗೊಂತೆ ಎಡ್ಡೆ ಸೊತ್ತು ಬಂದು ಪಾಡುವೆರು ಒಂಜಿ ಐಕ್ ನಾನೊಂಜಿ ಈ ಆಟಿ ತಿಂಗಳು ಗರ್ಭಾಧಾರಣೆ ಆಯರ ಬಲ್ಲಿಂದು ಅನ್ಪಂಡ ಒಂಜಿ ಶಾಸ್ತ್ರ ಉಂಡು ಅವು ವೈಜ್ಞಾನಿಕವಾದಲ ಸತ್ಯ ದಯಪಂಡ ಆಟಿ ತಿಂಗಳು ಬಂಜಿ ಹೊತ್ತಂಡ ಪೆದುಪುಣೆ ಸುಗ್ಗಿ ತಿಂಗಳು ಆ ಸುಗ್ಗಿ ಪಂಡ ಭಾರಿ ಅರೆಗಾಲದ ಹೊರತು ಎಡ್ಡೆ ದೊಂಬು ಅವು ಅಪ್ಪೆಗಳ ಬಾಲೆಗಳ ಆರೋಗ್ಯಗತ ಎಡ್ಡೆ ಇಜ್ಜಿ ಅಂಚೆ ಅದು ವೈಜ್ಞಾನಿಕವಾಯಿನ ಒಂಜಿ ಕಾರಣ ದೀವೊಂದು ನಮ್ಮ ಹಿರಿಯರು ಈ ಆಟಿಕುಲ್ನ ಒಂಜಿ ಸಂಪ್ರದಾಯ ಮಲ್ತಿಂದರು ಒಂದು ಪನ್ಪೇರು ನಾನೊಂಜಿ ಈ ಆಟಿದ ಬರ್ಪುನಂಚಿನ ಅಮಾಸೆ ಆಟಿದ ಅಮಾಸೆ ಇದೆಲ್ಲ 11 ತಾರೀಕದನ್ನು ಉಂಡು ಅವು ಭಾರಿ ವಿಶೇಷವಾಯಿನ ಈ ಆಟಿದ ಅಮಾಸೆಡು ಮಾತೆರ್ಲ ಆಟಿದ ಪಾಲೆದ ಕೆತ್ತದ ಕಷಾಯ ಪರೋಡು ಉಂದು ಈಗ ಆಟಿದ ಮರದಂದೇ ಪುದಾರು ಪಾಲೆತ ಮರಟ್ಟು ಸಾವಿರತ್ತ ಎನುಮ ಬಗೆತ್ತ ಮರ್ದು ಸತ್ತೋಲು ಆಟಿದ ಅಮಾಸದ ದಿನ ದೇವರು ಐಟು ದಿಂಜಾವೇರು ಎಂದು ಪನ್ಪೇರು ಐಕೆ ಪಡೋದು ದುಮ್ಮುನಾನಿಯೇ ಹೋದು ಅಲ್ಪ ಗುರ್ತ ಬಾಳ್ತದು ಬಚ್ಚಿರೆ ಬಜ್ಜೆ ಇದು ಐಕೆ ಕೊಂಚ ನೂಲು ಕಟ್ಟದು ಪ್ರಾರ್ಥನೆ ಮಾಡ್ತದು ಬರ್ಪೇರು ಮನದಾನಿ ಕುಂಟಂಗಿ ದಾಂತೆ ಪುಲ್ಯಕಾಂಡೆ ಹೋದು ಐನು ಕೆತ್ತುವೇರು ಬಂಡ ಒಂಜಿ ನೈಸರ್ಗಿಕವಾಯಿನ ವಿಧಾನೋಡೆ ಐನು ದೆತ್ತು ನೋಡು ಪನ್ಪನಂಚಿನ ಒಂಜಿ ಶಾಸ್ತ್ರ ಒಂಜಿ ಶುದ್ಧೀಕರಣದ ವಿಚಾರಲ ಉಪ್ಪು ಐದು ಬುಕ್ಕ ಐನು ಕತ್ತಿನ ಕಡ್ದದ್ದು ಐಕೆ ಕರ್ಬ ಮತ ತಾಗಾರ ಬಲ್ಲಿಂದುಂಡು ಕಲ್ಲಡೆ ಗುದ್ದುದು ಐನ ಕೆತ್ತೇನು ದೆಪ್ಪುಡು ಇಲ್ಲಡೆ ಕೊಣತದು ಐನು ಪೊರ್ಲು ಕಡೆದು ಐಕೆ ಶುಂಠ್ಯ ಬೆಳ್ಳುಳ್ಳಿಯ ಓಮನ ಮತ ಪಾಡ್ದು ಐನು ಒಂಜೊಂದು ಚಮಚ ಅನ್ಲ ಮತ್ತೆಲ್ಲ ಪರೋಡು ಬರೀ ಕೈಪೇವು ಅವು ಪರಂದ ಆ ಇಡೀ ವರ್ಷ ಆಗ ಹೂವೇ ಸೀಕ್ ಸಂಕಟ ಬರ್ಪುಜಿ ಆಸ್ಪತ್ರೆಗೆ ಡಾಕ್ಟರ್ ನಡೆಗೆ ಅಯ್ಯಪ್ಪ ಓಡು ನಿಜ್ಜಿಂದು ಒಂಜಿ ನಂಬಿಕೆ ಅವು ಸಿದ್ಧ ಆಯನೆಲ್ಲ ಉಂಡು ಶಾಸ್ತ್ರ ಸಿದ್ಧ ಆಯನೆಲ್ಲ ಉಂಡು ಬೊಕ್ಕ ಆ ಕೈಪೇನು ದಿಂಜ ಜೋಕುಲಿಗೆ ಮಾತ ಕೊರೋನಾಗ ಬಂಜಿ ಮಂದ ಮರ್ಕ ಅಪ್ಪನ ಬೊಡ್ಚಿ ಬಂಡದು ಮೆತ್ತೆದ ಗಂಜ ಐಕೆ ತಾರಾಯ್ದ ಗಂಜ ತಿನ್ಪುನಂಚಿನ ಕ್ರಮ ಒಂದು ಐಕೆ ಸಪ್ತವರ್ಣಿ ಪನ್ಪೆರ್ದುಳೆ ಈ ಪಾಲೆತ ಮರಕ್ಕೆ ಸಪ್ತವರ್ಣಿಯಿಂದ ಐಕೆ 7 ಇರೆಗೆ ಐಟು ಔಷಧೀಯ ಒಂಜಿ ಗುಣ ಇತ್ತು ನಡೆದವರ ಇನಿಕ್ಕಲ ಉಂಡು ಇನಿಗೆ ಪೇಟೆಡ್ ಬಂದ ನಂಕವು ನಮ್ಮ ಪೋತ ಈಗ ಸಂಗ್ರಹ ಮಲ್ಪೆರ ಆಪುಜಿ ಅಂಚೆ ಮಾಡಿದ ಕೆಲವು ಜನ ಈ ಆಟಿದ ಕಷಾಯ ಪಟ್ಟು ನಕಲು ಮಂದ ಒಳ್ಳೆರು ಕುಡ್ಲಾಡು ಸಾಹಿತ್ಯ ಕೇಂದ್ರಡು ಎದುರಿಗೆ ಒಂಜಿ ವರ್ಷೋಲ ಇಂಗ್ಲು ಪೋತ ಅಲ್ಪಡು ಕನಪ ಈ ಜನ ನೆರೆಕರ ತಗಲು ಅಲ್ಪಡ್ದಲ್ಲ ಕೊಣಂತನೇನು ಪರ್ಪಣೆಲ್ಲ ಉಂಡು ಅಂಡ ಭಾರಿ ಜಾಗ್ರತೆ ಬೋಡು ಈ ಪಾಲೆದ ಮರೆಲ್ಲ ಕಾಯರದ ಮರೆಲ್ಲ ಒಂಜೆ ಲೆಕ್ಕ ಒಪ್ಪುಂಡಿಗೆ ಅದು ಆಟಿದ ಒಂದು ಪಾಲೆದ ಮರ ಪಂಡದು ಕಾಯರದ ಮರ ಕೆತ್ತದು ಜೀವ ಪೋಯಿನವಲ್ಲ ಉಂಡು ಐಕೆ ಬಡದು ದುಮ್ನಾನಿ ಪೋದು ಅಲ್ಪ ಸಾಕ್ಷಿ ತಿದ್ದು ಬರ್ಪೇನಿ ಒಂದು ಆಟಿದ ಕಷಾಯ ನಾನು ಒಂಜಿ ಆಟಿದ ಅಮಾಸದಾನಿ ನೀರು ದಾನ ಬಿಡುಪುನೆ ಎಂದುಂಡು
ನೀರುದಾನ ಪಂಡ ಒಂಜಿ ಕದೋಳಿ ಬಾರದ ಇರೆಟ್ಟು ನವಧಾನ್ಯರುಣಿದೀದು ಬಚ್ಚಿರೆ ಬಜ್ಜೆ ಇದೀದು ಇಲ್ಲದ ಮಾತೆಲ್ಲ ತೋಡಬರಿಗೆ ಪೋದು ಪ್ರಾರ್ಥನೆ ಮಲ್ತದು ಸಕಲ ಗ್ರಹಚಾರಳ ನೀರ್ದೊಟ್ಟಿಗೆ ಪೋಡು ಪಣದು ನೀರಿಗೆ ದಾನ ಬುಡ್ಪುನಂಚಿನ ಕ್ರಮ ಇತ್ತೈತೆ ಅವು ಕಮ್ಮಿ ಆತನು ದುಂಬದಾಗಲವು ಮಲ್ತೊಂದಿತ್ತೇರು ನಾನೊಂಜಿ ಕಂಡೋಗು ಕಾಪು ಕುತ್ತು ನೀಂದು ಕಂಡೋಡು ಕೆಯಿ ನಡುದುಪ್ಪೆರು ಇದು ಪತ್ತನಂಜದ ಪುರ್ತರು ಅಂತ ಕಾರ್ದಲ್ದ ಪುರ್ತರು ಪೂರ ನಮ್ಮ ಬೆನ್ನಿ ಆದುಪ್ಪುಂಡು ನೇಜಿ ನಡುದುಪ್ಪೆರು ಆ ನೇಜಿ ಒಂದು ಜೀವ ಪುಟ್ಟದು ಮಿತ್ತು ಬನ್ನಾಗ ಈಗ ಬಂಬುಚ್ಚಿ ಅದನ್ನು ಬೇತೆ ಬೇತೆ ಕ್ರಿಮಿಕೀಟೋಲು ಬರೆಯರ ಸಾಧ್ಯತೆ ಉಂಡು ಐಕೆ ಬಡದ ಈಗ ಕಳ್ಳಿನ ಕನತದು ನಡುಟು ಕುತ್ತದು ಪ್ರಾರ್ಥನೆ ಮಲ್ಪಡೆ ಉಂಡು ಐಕೆ ಕಾಪು ಕುತ್ತುನೆ ಅಂದರೆ ಲೆಕ್ಕ ಒಂದು ಈತ ಆಟಿದ ವಿಶೇಷವಾಯಿನಂಚಿನ ಸಂಗತಿಲು ಬೊಕ್ಕ ಆಟಿಡು ಈ ಕಲ್ಲುಟ್ಟಿಗಲ ಗುಳಿಗಾಗಲ ಕೆಲವು ಕಡೆ ಕರಿಪುನಂಚಿನ ಕ್ರಮ ಉಂಡು ಪಂಡ ಈ ಭೂತೋಲಿನ ಮಾಂತ ಆಯ್ ಉಲಾಯಿ ಪಟ್ಟಂಗ ಮೆಕ್ಕಲು 2 ಜನ ತಪ್ಪದುಪ್ಪುವರಿಗೆ ಅಂಚಾತ ಅಖಿಲೆ ಗೊಜ್ಜಿ ಕರಿಪುನಂಚಿನ ಸಂಪ್ರದಾಯ ನಮ್ಮ ತುಳುವೆರಡ ಉಂಡು ನಾನು ಅಕ್ಕೇರಿದ ಆಟಿನ ಪಿದಾಯಿ ಪಾಡುನಿ ಆಟಿ ಆಡೋದು ಬರ್ಪಿನಿ ಸೋಣ ಓಡೋದು ಬೋಪುಂಡು ಪನ್ಪೇರು ಪಂಡ ಆಟಿದ ಪೊರ್ತುಡು ಕಾಲೇಸದ ಪೆರ ಬಾರಿ ಬಂಗನಂಗು ಐಕೆ ಬಡದು ದಿನ ಪೋಪುಜಿ ಮಲ್ಪೆರ ಕಸುಬಲ ಇಜ್ಜಿ ಬರ್ಸೋಡು ಪಿದಾಯಿ ಕಾರದಿಯರ್ಲ ಆಪುಜಿ ಹಳ್ಳಿಡು ಮಾತ ದುಮ್ಮು ಮನೋರಂಜನೆ ಮಾತ ಕಮ್ಮಿ ಅಂಚೆ ಅದು ಇಲ್ಲಲು ಚೆನ್ನೈ ಮನೆಟ್ಟು ಗೊಬ್ಬುನಿ ಅತಂಡ ತಾಳಮದ್ದುಲಿ ಮಲ್ಪುನಿ ಪುರಾಣ ಪ್ರವಚನ ಮಲ್ಪಿನಿ ಇಂಚಿನ ಮದ ಸೇರ್ದು ಮಲ್ತೊಂದಿತ್ತೇರಿಂದ ಲೆಕ್ಕ ಸೋಣ ಬತ್ತಂಡ ಬುಕ್ಕ ತನಕ ಪುರ್ಸೋತಿಜ್ಜಿ ಬೇತೆ ಬೇತೆ ಪರ್ಬೋಲು ಬರ್ಪ ನಾಗರ ಪಂಚಮಿ ಬರ್ಪುಂಡು ಐದು ಬುಕ್ಕ ಕೃಷ್ಣ ಜನ್ಮಾಷ್ಟಮಿ ಬರ್ಪುಂಡು ಚೌತಿ ಬರ್ಪುಂಡು ಮಂಜನ ಬಿಟ್ಟು ಇಂಜಿ ಬರ್ಪುಂಡು ಅಂಚೆ ಅದು ಪರ್ಬದ ಪೊರ್ತುಡು ನಂಗೆ ಉನಿಯಾರ ತಿನ್ಯಾರ ನಮ್ಮ ಇಲ್ಲಲ್ಲಿ ಜನ ಬುಕ್ಕ ಒಂಜಿ ಕಡೆ ಕಣ್ಣ ಬದ್ದು ತಿನ್ಯಾರ ನಂಗೆ ತಿಕ್ಕೊಂಡು ಅಂಚೆ ಅದು ದಿನ ಪೋಪುಂಡು ಈ ಆಟಿದ ತಿಂಗೊಳ್ಡು ಅವು ಮಾತ ಉಪ್ಪುಜಿ ಅಂಚೆ ಅದು ಏಪರ ಆಟಿನ ಪಿದಾಯಿ ಪಾಡಜಿ ಪಣದುಪ್ಪುಣಿಗೆ ಯಾಕೆ ಕೊಂಚ ಆಟಿಗೆ ಪಿದಾಯಿ ಪಾಡ್ನವೇ ಇಂಜ ಮಲ್ಲ ಗೌಜಪ್ಪಗ ಅಟ್ಟಾಡಿಪುನಿ ಜಾಲಮಂತ ಕೆರೆಪುನಿ ಐಕ್ ಅಂಬಿ ಅಡಿದ ದೀಪುನಿ ಇಂಜಮಾಂತ ಇತ್ತೆ ಮುಟ್ಟಿಲ್ದ ಅಜ್ಜಿ ಮಲ್ಪನೆ ಮಾತ ಉಂಡು ನಮ್ಮ ಸೋಣನು ಎದ್ಕೊಂಡು ಅಂಚನ ಕ್ರಮ ಈಡೆಗೆ ಆಟಿದ ಒಂಜಿ ಬಂಗ ಮುಗಿಂಡು ದುಮ್ಮದ ಕಾಲಡು ಆಟಿ ಪಂಡ ಬಂಗದ ತಿಂಗೊಲಿತ್ತಂಡು ಇನಿದಾನೆ ಆತನ ಪಂಡ ಈ ಆಟಿದೊಂಜಿ ದಿನ ಆಟಿದೊಂಜಿ ಐತಾರ ಆಟಿದ ಗಮ್ಮತ್ತು ಆಟಿದ ಗೌಜಿ ಮಾತ ಸಂಘ ಸಂಸ್ಥೆ ಎಲ್ಲ ಬೇತೆ ಬೇತೆ ರೀತಿಡು ನಿನ್ನೆ ಮಲ್ತೊಂದುಳ್ಳು ಬಹುಶಃ ಅಂದು ಯಾನಿಜಿ ಆಜಿನ ಕಾರ್ಯಕ್ರಮ ಈ ತಿಂಗಳು ಯಾನ ಬತ್ತಿನ ಜಪ್ಪಿನ ಮಗರಡು ಶುರುವಾತು ನಾವು ಆಟಿದ ಬಾರಿ ಗೌಜಿ ಜಪ್ಪಿನ ಮಗರಡು ಮರಣೆ 25 ಬಗೆತ ತಿನ್ನಸಲಿತ್ತದು ಇನಿ ಒಂಜಿ ಬಣ್ಸೋಶಲ್ ತಲ್ಪ ಒಂಜಿ ಕಡೆ ಮಾಡ್ತೀವಿ 40 ಆಜಿ ಬಗೆತ ತಿಂಡಿಲು ಕೋಡೆ ಒಂಜಿ ಪತಂಜಲಿ ಯೋಗದ ಶಾಸ್ತ್ರ ಮಾತೆಲ್ಲ ಇಲ್ಲ ಮಲ್ತೊಂಡು ಒಂಜಿ ವಿಶೇಷ ಒಂಜಿ 2 ವರ್ಷ ಉದ್ದುಮ ಮಾತ್ರ ಕ್ಯಾಟರಿಂಗ್ದಾಗಲೇ ಮಲ್ತೊಂದು ಬರ್ತಿದ್ದೆ ಕ್ಯಾಟರಿಂಗ್ದಾಗಲಿ ಐಡ್ದು ಇತ್ತ ನಿಖಲು ಮಲ್ತಿಲೆಕ್ಕ ಪ್ರತಿಯೊರಿಲ್ಲ ಇಲ್ಲೆಲ್ಲ ಮಲ್ತದ್ದು ಕನಪಂತ ಬರ್ಪಿನಿಡ್ದಾರ ಈ ಆಟಿದ ಒಂಜಿ ಪ್ರೇರಣೆ ಆಟಿದ ಒಂಜಿ ತಿನಸಲು ಇಂಚಿನ ಒಂದು ಬಂದು ನಮ್ಮ ಜೋಕಲೆಗೆ ಒಂಜಿ ತೆರಪಾನ ಒಂಚಿನ ಒಂಜಿ ಎಡ್ಡೆಪ್ಪು ನೆಟ್ಟುಕೊಂಡು ಗೌಜಿ ಇಂಚಲ ಒಪ್ಪಾಡು ಗೌಜಿ ದಾಯ ಬಂಡ ನೆತ್ತ ಪಿರವಡ್ಲ ಒಂಜಿ ತಿರ್ಲು ಉಂಡು ನಂಗೆ ದುಂಬುದ ಬಂಗೋನೇ ನಮ್ಮ ಪಣ್ಣೊಂದು ಪೊಂಡ ಜೋಕುಲು ಬರ್ಪುಜರು ಜೋಕುಲೆ ಒಂಜಿ ಮನೋರಂಜನೆ ಬಡ್ಚಾ ಆಟಿ ಪಂಡ ಭಾರಿ ಗೌಜಿದಾನ ಜೋಕುಲು ಬರ್ಪೇರು ಅಕ್ಕಲೆಗೆ ಬಡಿತನಂಚಿನ ಗೊಬ್ಬು ಉಪ್ಪಡು ಅತನ ಎದುರು ಕತೆ ಉಪ್ಪಡು ಒಂಜಿ ಗಮ್ಮತ್ತು ಮಲ್ಪುನಂಚಿನ ಒಂಜಿ ಸಂದರ್ಭ ಬತ್ತಂಡ ಬುಗ ಸುಮಾರು ಬಗೆದ ಐಟಮ್ ಮಲ್ತು ಕಣತನ ಒಂದು ರುಚಿದು ಉಪ್ಪೇರು ಹೊಸತ್ತಾಗಲು ತಿನ್ನಂದ ನಾವು ಅಂಚೆ ಅದು ಈ ಕೈಪೆ ಮಾತ್ರೇನು ನಮ್ಮ ತಿಗತ್ತನೆ ಹಿಡಿದೆ ತೊನ್ಲೆಕ್ಕ ಆಟಿದ ಬಂಗುನು ಈ ರೀತಿಯ ಸಂಭ್ರಮದ ಮುಖಾಂತರ ಸಮಾಜಗೂ ತೋಜಾವನ ಅಂಚನ ಒಂಜಿ ಉದ್ದೇಶಡು ನಮ್ಮ ನಿನ್ನ ಮಲ್ತೊಂದು ಬೈದ ಅಂಡ ಐತ ಒಟ್ಟಿಗೆ ಆಟಿದ ಒಂಜಿ ಮಾಹಿತಿ ಕೊರಪುನಂಚಿನ ಕಾರ್ಯಕ್ರಮ ಇಂಚಿನ ಸಭಾ ಕಾರ್ಯಕ್ರಮ ಮಲ್ಪನಾಗ ಐತ ಒಂಜಿ ತಿರ್ಲಲ ನಂಗೆ ಜನಗಳಿಗೆ ಗೊತ್ತಾಪುಂಡು ಈ ರೀತಿ ನಮ್ಮ ತುಳುವ ಸಂಸ್ಕೃತಿ ನಿಜವಾಗಿ ನಮ್ಮ ಕೃಷಿ ಸಂಸ್ಕೃತಿ ಅವು ಒರಿಯರ ಸಾಧ್ಯ ಉಂಡು ತುಳುನಾಡು ಬೇತೆ ಬೇತೆ ರೀತಿಯ ಆಚಾರ ವಿಚಾರಗುಲ್ಲ ಅವೇನು ಮಾತ ತೆರಿಯೋನಾಗಲು ದುಮ್ಮುದ ನಮ್ಮ ಜೋಕುಲು ದುಮ್ಮುದ ತಲೆಮಾರು ಅವು ಅಡಿಗೆ ಮುಗಿದು ಪಂಡ ಬೊಕ್ಕ ಬಾರು ಬಂಡ ವಾ ಮರಟ್ಟು ತಿಕ್ಕೊಂಡುದಕ್ಕೆ ಅಂಚಿನ ಸ್ಥಿತಿ ಬರು ಕೋಲ ಪಂಡ ಎದುರದ ಅಂಗಡಿ ತಿಕ್ಕೊಂಡು ಪಂಡ್ಲಂಚಿನ ಸ್ಥಿತಿ ಬರು ಅಂಚೆ ಆಯರ ಬಲ್ಲಿ ಬಂದ ಕಾರಣಕ್ಕೆ ಬೋಡದು ಬಹುಶಃ ಸಂಘ ಸಂಸ್ಥೆಲು ಇನಿ నేను ಕುಟುಪಾಡ್ದೇರು ಮುಲ್ಪ ಈ ಒಂಜಿ ಜಾಗ ಎಡ್ಲ ನಿಖಲು ರೋಟ್ರಿ ಆಟದಲ್ಲಿ ಮಾತ್ರ ಸೇರಿದು ಬಾರಿ ಪುರ್ಲುದ ಕಾರ್ಯಕ್ರಮ ದೀತರು ಬಾರಿ ಸಂತೋಷ ಅಂಡು ವಿಶೇಷವಾದ ರೋಟ್ರಿ ಆಕ್ಟ್ ಸಂಸ್ಥೆ ಪಂಡ ಸಾಮಾನ್ಯವಾದ ಇಂಗ್ಲೀಷ್ ಕಲ್ತನಾಗಲೆಂದೇ ಲೆಕ್ಕ ಅಕಲಿಗೆ ನಮ್ಮ ಸಂಪ್ರದಾಯ ಅಂತ ಹೆಚ್ಚಿಗೆ ಗೊತ್ತಿಪ್ಪುಜಿಂದು ಸಾಮಾನ್ಯವಾದ ಹಳ್ಳಿದಾಗಲ ನಂಬಿಕೆ ಅಂಡ್ ಅವತ್ತು ನಮ್ಮನ ಬೇರು ಮುದೇಲು ಉಲ್ಲಾಯಿನೇ ಅವು ಹಳ್ಳಿಡು ಆ ಸಂಸ್ಕೃತಿನ ನಮ್ಮಲ ಮದತು ಜಾಬನ್ ತೋಜಾವನೆಗೆ ಬೋಡಾದು ಬಹುಶಃ ಈ ರೀತಿಯ ಆಚಾರ ವಿಚಾರಗಳು ಮಸ್ತ್ ಬೋರ್ಡು ಇಂಚಿನ ಕಾರ್ಯಕ್ರಮ ಈ ಸಂಪ್ರದಾಯ ನಿಗಲು ಇಂಚನೆ ಮುಂದುವರಿಸಲೇ. Today's family get-together of the Rotary Club of Ralkata has been designated as
observation of the RT month. So this RT month is a very crucial month in the Tulu calendar. Tulu is the local language here. And once upon a time, now of course the weather conditions have changed, but Professor Bhaskarai Kukkoli was telling in Tulu very nicely, long time ago, when the rains were, at their heights, this year of course the rains were there, the month of Ati used to see most of the locals of this region staying indoors because they couldn't budge outdoors. The rain was so bad and food was scarce. So what they used to do is, the villagers used to go to the, whatever they used to get, maybe the plants, the local plants and all, and prepare food from that. So we are going to have a sample of that here. This is for your information. So today, all the Rotarians of Derlakatte have prepared certain foodstuffs at home, and these foodstuffs were once upon a time procured from the neighborhood of, because people could not walk, they couldn't go outdoors because of the rain. And that month of Ati used to be a very, month of hardship. Today, of course, all that has changed. Today we are observing Ati, but even this year the rains are better than last year, but all that conditions are not there. So that is one thing. The second thing is, Francis, today we have the birth of the Road Track Club of Derlakatte. Now Road Track has already, the zonal coordinator of Road Track, Harish Adyar, who was a road tractor of the club of which I have been a chairman from the past 20 years, the Road Track Club of Mangalore City, which is one of the best road track clubs in the entire district 3181. Harish Adyar was a past president of that club. So now Derlakatte Rotary had a road track club in the past, but they couldn't, somehow it was not maintained and it didn't survive. But today, when I see the road tractors of this club, the newly installed office bearers, I'm absolutely sure of the fact that this road track club will surpass the road track club of Bangalore City. So many good road tractors are there. And one very good thing is, one thing which I couldn't achieve as a Rotarian of Bangalore Central, I have been trying to get my members, Rotarians of Mangalore Central, to send their children, or rather induct their children as road tractors. I have not succeeded at all. Harish Adyar is a witness for that. Even this year I have been telling my president, please, your son, my past president Norbert Krasta is there, Anil Gonza, so many of them, all their sons and daughters could have been good road tractors, but they have not. The Rotarians of Derlakatte have managed to do that. Ravi Shankar's daughter is there, P.D. Shetty's sons are there, our K.R. Shetty's son is there. So I think the future of road track here, especially in the road track club of Derlakatte, is very, very rosy. Our governor, as Harish Adyar mentioned, that is Rotarian MPHF P. Rohinath, the district governor of RI District 3181 this year, is very, very, not only he, the international president, Rotarian Barry Resin from Bahamas, also is very particular about road track and intract. They want the youngsters to join these clubs, and then, if road track is active, then Rotary's future is assured. I was an intractor, I was a road tractor, and I naturally graduated Rotary. So we have in our district Rotarian Surya Prakash Bhatt, who was a past road tractor, intractor road tractor. Then Rotarian R. Krishna from Mysore. Rotarian Isaac was. So many ex-road tractors, and now Harish Adyar. I think even Satish Bolar, if I'm not wrong. I think, so whatever it is, if the future of Rotary has to be there, road track has to be strong. So, for the future of the Rotary Club of Derlakatte, a good road track club is very essential. You are having 2 intract clubs, 1 road track club, and 1 RCC also is starting. That is what K.R. Shetty tells me. Very, very good. As the governor special representative of this vibrant club of Derlakatte, Rotary Club of Derlakatte, I am thrilled to know that you are going ahead with very positive steps. So I would congratulate the president and all the members of the Rotary Club of Derlakatte for organizing this very nice Artid Vanji Kuta, and we are going to sample the food prepared by our Rotarians, aunts and family members of the Rotary Club of Derlakatte. So with these few words, because I think Satish Bolar has to still speak,
And with these few words, I wish the Rotary Club of Derlakatte and the Rotrack Club of Derlakatte all the very best. 14 ಪ್ರಶಸ್ತಿ ಬಂತು. ಹಾಗೆ ನಮ್ಮ ಕಾರ್ಯದರ್ಶಿ Rotarian Jayaprakash Rai. 16th July, Chandra, who is a son of Rotarian Dr. Anantan, has celebrated his birthday on 2nd August. And Lata, who is a wife of Rotarian Vikram Datta, has celebrated her birthday on 2nd August. And Smita, who is a wife of Rotarian Chandrasekhar, is going to celebrate her birthday on 10th August. Annette Prapti, who is a daughter of Rotarian Girish Alwa, is going to celebrate her birthday on 15th August. Thank you. ವಂದನೆಗಳು ಆನೆಟ್ ತೇಜಸ್ವಿ ಅಲ್ವಾ. On July 27th, our Francis has celebrated birthday. John Nihar Chandra, first year MBBS, he has successfully completed. I request Chandrasekhar Ennal ಮುಂದೆ ಬಂದು ಒಂದು ಪೆನ್ ಅನ್ನು ಸ್ವೀಕರಿಸಬೇಕಾಗಿ. ಅದರ ಮೊದಲು ರೋಟ್ರಾಕ್ಟ್ ದೇರ್ಲಕಟ್ಟೆ ಉದ್ಘಾಟನೆಗೊಂಡಿದ್ದು. ಇದಕ್ಕೆ ಬಹುಶಃ ಕಾರಣ ನಾನು ಐ ವಾಂಟ್ ಟು ಅಪ್ರಿಷಿಯೇಟ್ ರೊಟೇರಿಯನ್ BDG ದೇವದಾಸ್ ರೈ ಫಾರ್ ದಿಸ್. ಗಿವ್ ಮಿ ಬಿಗ್ ಹ್ಯಾಂಡ್ ಪ್ಲೀಸ್. ಯಾಕಂದ್ರೆ ಮತ್ತೆ ಹೇಳ್ತೇನೆ, ಜೋರಾಗಿ ಚಪ್ಪಾಳೆ ಕೊಡಿ ಎಲ್ಲರೂ. ಯಾಕಂತ ಹೇಳಿದ್ರೆ ಅವರ ಗರಡಿಯಲ್ಲಿ ಪಳಗಿದಂಥ ನಮ್ಮ ರೊಟೇರಿಯನ್ ಹರೀಶ್ ಅಡ್ಯಾರ್ ಯಾವಾಗಲೂ ನಿಮ್ಮ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ, ವೆಲ್ ಡಿಸಿಪ್ಲೈನ್ಡ್. ಅಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ, ಅಷ್ಟು ಜನ ಯುವಕರನ್ನು ಟ್ರೈನಿಂಗ್ ಮಾಡಿದ್ದಾರೆ ದೇವದಾಸ್ ರೈ ಅವರು. ಆದ ಕಾರಣ ಇವತ್ತು ರೋಟ್ರಾಕ್ ನಮ್ಮ ಜಿಲ್ಲೆಯಲ್ಲಿ ಸಸ್ಟೈನಬಿಲಿಟಿ ಗ್ರೋತನ್ನು ಕಾಳ್ತಾ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ರೋಟ್ರಾಕ್ಟರ್ಸ್. ನಿಮ್ಮಿಂದ ನಾವು ತುಂಬ ನಿರೀಕ್ಷಿಸಿ ಮಾಡ್ತಿದ್ದೇವೆ. ಯಾಕೆಂದರೆ ರೋಟ್ರಿ ದೇರ್ಲಕಟ್ಟೆ ಅಲ್ಪ ಸಮಯದಲ್ಲಿ ಉತ್ತಮ ಸುಸಂಸ್ಕೃತ ಮೆಂಬರನ್ನು ಹೊಂದಿ ಒಳ್ಳೆ ಕೆಲಸವನ್ನು ಒಳ್ಳೆ ಹೆಸರನ್ನು ಮಾಡ್ತಾ ಇದೆ. ಒಂದು ಸರ್ತಿ ನಮ್ಮ ಸಂಸ್ಕೃತಿಗೂ ವಿದೇಶಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ. ನಾನು ಕೆನಡಾ ದೇಶಕ್ಕೆ ಹೋಗಿದ್ದೆ. ಕೆನಡಾ ದೇಶದಲ್ಲಿ 1 ತಿಂಗಳಿದ್ದೆ. ಅಲ್ಲಿ ನನ್ನ ಭಾವನ ಹೆಂಡತಿ ಅವರು ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ರು. ನಮ್ಮ ಅತ್ತೆ ಆ ಮಗುವಿಗೆ ಎಣ್ಣೆಯನ್ನು ಎಲ್ಲ ಮಾಡುವಾಗ, ಎಣ್ಣೆ ಮಸಾಜ್ ಮಾಡುವಾಗ ಎಲ್ಲರೂ ಬಂದು ನೋಡಿದ್ರು. ಚಿಕ್ಕ ಮಗುವಲ್ಲ ಅಂತ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ರು. ಒಂದು ಹುಡುಗಿ ಇದ್ಲು, ಭಾಳ ಸ್ಟೈಲ್ ಇದ್ಲು, ಹೈಟಾಗಿ ಐಶ್ವರ್ಯನಾಗಿದ್ದರು. ಯಾಕೆ ನನ್ನ ಭಾವನ ಕುಲ್ಲಿಗವರು, ಈ ವಾಸ್ ಇನ್ ಪೆರಮೋನ್ ಗ್ರೂಪ್. ಈ ವಿಡಿಯೋ ಎಲ್ಲ ಮಾಡಿದ ನಂತರ ನನ್ನ ಭಾವ ಪರಿಚಯ ಮಾಡಿದರು, ದಿಸ್ ಈಸ್ ಮೈ ಮದರ್ ಫ್ರಮ್ ಇಂಡಿಯಾ ಅಂತ. ಅವಳು ಬಂದು ತುಂಬ ಅವರನ್ನು ಗಟ್ಟಿ ಅಪ್ಪಿ, ಥ್ಯಾಂಕ್ ಯು ವೆರಿ ಮಚ್ ಮಾ, ಇಟ್ಸ್ ಎಕ್ಸಲೆಂಟ್ ಜಾಬ್ ಯು ಆರ್ ಡೂಯಿಂಗ್ ಅಂತ ಹೇಳಿದರು. ಸ್ವಲ್ಪ ಹೊತ್ತಾದ ಮೇಲೆ ಅವ್ರು ಹೋದ್ಮೇಲೆ ಇವರು ಕನ್ನಡಿ ನೋಡ್ತಾರೆ, ಇಲ್ಲೊಂದು ಕೆಂಪು ಮಾರ್ಕ್ ಇದೆ. ನೋಡುವಾಗ ಅವಳ ಲಿಪ್ಸ್ಟಿಕ್ ಮಾರ್ಕ್ ಇತ್ತು. ಮಲಗಲ್ಲ ಬೇಕು ಡೈಲೇಜ್ ಅಂತ ಹೇಳಿದರು. ನಾನು ಹೇಳಿದೆ, ಅವಳು ತಪ್ಪಿ ನಿಮಗೆ ಕೊಟ್ಟು ತಪ್ಪು ಮಾಡಿದ್ಲು, ಶಿ ಹ್ಯಾಸ್ ಗಿವನ್ ಫಾರ್ ಕಿಸ್ ಫಾರ್ ಎ ಮಿಸ್ ಪರ್ಸನ್ ಅಂತ. ಯಾಕಂದರೆ ಅಲ್ಲಿ ಜನರಿಗೆ ಇದೊಂದು ಅದ್ಭುತ. ನಮ್ಮ ಸಂಸ್ಕೃತಿ, ನಮ್ಮ ಹಿರಿಯರು ಬಿಟ್ಟು ಹೋದಂತಹ ಆ ಒಂದು ಇದಿದೆಯಲ್ಲ, ವಿದ್ಯೆಗಳು ಸುಮ್ಮನೆ ಅವರು ಮಾಡಲಿಲ್ಲ. ಆಷಾಢ ಆಟಿ ಎನ್ನುವುದು ಮನುಷ್ಯನಿಗೆ ಎಂತಹ ಒಂದು ಪಾಠವನ್ನು ಕಲಿಸಿದೆ. ಬಹುಶಃ ಎಂತಹ ಭವಿಷ್ಯದಲ್ಲಿ ಅಥವಾ ಕಾಲಾನುಕಟ್ಟದಲ್ಲಿ ಯಾವ ರೀತಿಯ ಒಂದು ಚೇಂಜಸನ್ನು ಮಾಡಿದೆ. ಆಟಿಯ ಬಗ್ಗೆ ಉತ್ತಮವಾದ ಜ್ಞಾನವನ್ನು ನಮಗೆ ಇರಿದ್ದಾರೆ ಭಾಸ್ಕರ ಕುಕ್ಕೋಳ್ಳಿಯವರು. ಆದರೆ ನನ್ನ ಲೆಕ್ಕದಲ್ಲಿ ಬಹುಶಃ ಇಂದು ಜನರು ಇಷ್ಟೊಂದು ಫಲಭರಿತರಾಗಿ ಸಂಸ್ಕೃತರಾಗಿ ಇದ್ದರಕ್ಕಂತ ಕಾರಣ ನಮ್ಮ ಪೂರ್ವಜರು ಮಾಡಿದಂಥ ಅನೇಕ ಉತ್ತಮ ವಿಚಾರಗಳು. ಉದಾಹರಣೆಗೆ ಮನೆಯ ಅಂಗಳಕ್ಕೆ ನಾವು ಸೆಗಣಿಯನ್ನು ಸಾರಿಸ್ತಿದ್ದೆವು ಮುಂಚಿನ ಕಾಲದಲ್ಲಿ. ಯಾಕೆ? ಕ್ರಿಮಿನಾಶಕಗಳು ಒಳಗೆ ಬಾರ್ದಂತ. ಹೆಂಗಸರು ನಿಮ್ಗೆ ಈಗಲೂ ನೆನಪಿರ್ಬೋದು, ಆ ಒಂದು ಒಂದು ಮೇಣ ಇತ್ತು, ಅದನ್ನು ಇಲ್ಲಿಟ್ಕೊಂಡು ದೊಡ್ಡವಾದ ಒಂದು ಬೊಟ್ಟನ್ನು ಹಾಕ್ತಾ ಇದ್ರು. ಈಗ ಎಷ್ಟು ಚಿಕ್ಕದುಂಟಂತ ಕಾಣೋದು, ಆಗ ಎಷ್ಟು ದೊಡ್ಡದುಂಟಂತ ಕಾಣ್ತಾ ಇದ್ದಾರೆ. ಯಾಕಂದರೆ ಅದರಿಂದ ಒಂದು ಹೆಣ್ಣಿನ, ಡಾಕ್ಟರ್ಗೆ ಚೆನ್ನಾಗಿ ಗೊತ್ತುಂಟು, ಇಲ್ಲಿ ಎಲ್ಲ ಪ್ರಕೃತಿಯ ಶಕ್ತಿಗಳನ್ನು ಆಟೋಮೆಟಿಕ್ ಆಗಿ ತನ್ನ ಜೀವಕ್ಕೆ ಬೇಕಾದಂಥ ಎಲ್ಲ ಸತ್ವವನ್ನು ನೀಡುವಂಥ ಒಂದು ಪಾಯಿಂಟ್ ಇದೆ. ಅದು ಆ ಕುಂಕುಮದ ಮೂಲಕ ಬರ್ತಾ ಇತ್ತು.
ಉದಾಹರಣೆಗೆ ಬ್ರಾಹ್ಮಿನ್ಸ್ಗೆ ನೀವು ಜುಟ್ಟನ್ನು ಕಾಣಬಹುದು. ಅಂಥ ಅಲ್ಲಿ ಅವರಿಗೆ ದೇ ಹ್ಯಾವಿಂಗ್ ಎ ಡೈರೆಕ್ಟ್ ಪವರ್. ನಾವು ಅದನ್ನು ಆಂಟನ್ ಅಂತ ಮಕ್ಕರ್ ಮಾಡ್ತೇವೆ. ಡೈರೆಕ್ಟ್ ಪವರ್ ಫಾರ್ ದ ಕಾಸ್ಮಿಕ್. ದೇವಸ್ಥಾನದಲ್ಲಿ ನಾವು ಕಲಶವನ್ನು ನೋಡಬಹುದು. ಅದರಿಂದಾಗಿ ಆ ಕಲಶದಲ್ಲಿ ಬರುವಂಥ ಎಲ್ಲ ಧನಾತ್ಮಕ ಶಕ್ತಿಗಳು ಗರ್ಭದ ಒಂದು ಕಲ್ಲಿನ ವಿಗ್ರಹಕ್ಕೆ ಬಿದ್ದು ಆ ವಿಗ್ರಹದ ಮೂಲಕ ಎಲ್ಲ ಶಕ್ತಿಗಳು ಹೊರಗೆ ಬಂದಾಗ ನಮಗೆ ದೇವರ ಎದುರುಗಡೆ ಗರ್ಭಗಡೆ ಎದುರುಗಡೆ ನಿಂತಾಗ ಒಂಥರ ಮೈ ಜುಮ್ಮ ಅಂತ ಅಂತದೆ. ಯಾಕೆ? ಅಷ್ಟು ಎನರ್ಜಿಯಲ್ಲಿ ಬೀಳ್ತದೆ. ಸೊ ದೇವಸ್ಥಾನಗಳ ಒಂದು ಶಕ್ತಿ ಕೇಂದ್ರ ಅಲ್ಲಿ ಇತ್ತು. ಇವತ್ತಿಗೂ ನೀವು ನೋಡಿರ್ಬೋದು, ಮನೆಯಲ್ಲಿ ಏನಾದರೂ ಮುಂಚಿನ ಕಾಲದಲ್ಲಿ ಮಿಂಚು ಬಂತಂತ ಹೇಳಿದ್ರೆ ಒಂದು ಕಬ್ಬಿಣದ ತುಂಡನ್ನು ಹೊರಗೆ ಬಿಸಾಡೋದು. ಯಾಕೆ? ಆ ಎಲ್ಲ ಶಕ್ತಿಯ ವಿದ್ಯುತ್ ಪ್ರವಾಹವನ್ನು ಕಬ್ಬಿನ ಹಿಡ್ಕೊಳ್ತದೆ. ಸೊ ನಮ್ಮ ಹಿರಿಯರು ಅನೇಕವಾದ ನಮಗೆ ಉತ್ತಮವಾದ ಸಂಸ್ಕೃತಿಯನ್ನು ಬಿಟ್ಟು ಹೋಗಿದ್ರು. ನಾವು ಅನೇಕ ಹಿರಿಯರನ್ನು ಕಂಡಾಗ ಇವತ್ತಿಗೂ ಕಾಲಿಗೆ ನಾವು ಅವರ ಕಾಲು ಸ್ಪರ್ಶ ಮಾಡ್ತೇವೆ. ಹಾಗೆ ಹಿರಿಯರು ನಮಗೆ ಒಳ್ಳೆಯದಾಗುವಂತೆ ಹೀಗೆ ಮಾಡಿದಾಗ ಅವರ ಕೈಯಲ್ಲಿ ಬರ್ತಕ್ಕಂಥ ಧನಾತ್ಮಕ ತರಂಗಗಳು ನಮ್ಮ ಮೇಲೆ ಬಂದು ಅವರ ಎಲ್ಲ ಸತ್ಕರ್ಮಗಳ ಫಲವು ನಮಗೆ ಸಿಗ್ತಾ ಇತ್ತು. ಇವತ್ತು ಆ ಸಂಸ್ಕೃತಿ ನಿಧಾನವಾಗಿ ನಶಿಸ್ತಾ ಉಂಟು. ಆದರೆ ಅವ್ರು ಹೇಳಿದಾಗ ರೋಟರಿಯಲ್ಲಿ ಇಂತಹ ಸಂಸ್ಕೃತಿಯ ಕೆಲಸಗಳು ನಡೀತಾ ಇದೆ. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ಒಂದು ಲೇಖನವನ್ನು ಓದ್ತಾ ಇದ್ದು ತುಂಬ ಇಂಟ್ರೆಸ್ಟಿಂಗ್ ಆಯಿತು. ದಯವಿಟ್ಟು ಗಮನವಿಟ್ಟು ಕೇಳಿ. ಒಂದ್ಸತಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದರು. ತುಂಬ ಕುದಿಯುವ ನೀರಿಗೆ ಒಂದು ಕಪ್ಪೆಯನ್ನು ಹಾಕಿದರು. ಕಪ್ಪೆಯನ್ನು ಹಾಕಿದಾಗ ಆ ಕಪ್ಪೆ ಅಷ್ಟೇ ಫಾಸ್ಟ್ ಆಗಿ ಹೊರಗೆ ಜಂಪ್ ಆಗಿ ಹೋಯಿತು. ಇನ್ನೊಂದು ಪ್ರಯೋಗವನ್ನು ಮಾಡಿದರು. ಒಂದು ಕಪ್ಪೆಯನ್ನು ತಣ್ಣೀರಿಗೆ ಹಾಕಿದರು. ತಣ್ಣೀರಿಗೆ ಹಾಕಿದ ಕಪ್ಪೆ ಅಲ್ಲಿ ಏನಂತ ಹೇಳಿದ್ರೆ ಬಹಳ ಖುಷಿಯಿಂದ ಸ್ವಿಮ್ ಮಾಡ್ತಾ ಇತ್ತು. ಅದರ ಅಡಿಯಲ್ಲಿ ಒಂದು ಕ್ಯಾಂಡಲ್ ಇಟ್ಟು ಸುಮಾರು 8 ನಿಮಿಷಗಳ ಕಾಲಕ್ಕಾದಾಗ ಆ ನೀರು ಆಟೋಮೆಟಿಕ್ ಬಾಯ್ಲ್ ಆಗಿ 10 ನಿಮಿಷದಲ್ಲಿ ಕಪ್ಪೆ ಸತ್ತೇ ಹೋಯಿತು. ತುಂಬ ಮಾನಸಿಕ ತಜ್ಞರಿಗೆ ಇದೊಂದು ಇಂಟ್ರೆಸ್ಟಿಂಗ್ ಚಾಲೆಂಜಿಂಗ್ ಆಯಿತು. ಬೆಂದ ನೀರಿನಲ್ಲಿ ಹಾಕಿದ ಕಪ್ಪೆ ಅಷ್ಟೇ ರಿಸ್ಕ್ ಆಗಿ ವಾಪಸ್ ಬಂತು. ಅದೇ ಈ ಕಪ್ಪೆ ಯಾಕೆ ಸತ್ತು ಹೋಯಿತು ಅಂತ ಕೇಳಿದಾಗ ನಮ್ಮ ಜೀವನದಲ್ಲಿ ನಾವು ಇದೇ ತಪ್ಪನ್ನು ಮಾಡ್ತಾ ಇದ್ದೇವೆ. ಮರಗಳನ್ನು ಕಡಿಯುವ ಮೂಲಕ ಉಷ್ಣತೆಯನ್ನು ಸಹಿಸಿ ನಮ್ಮ ಶರೀರ ಒಂದು ದಿವಸ ಇಂತಹ ಸ್ಥಿತಿಗೆ ಮುಟ್ಟಬಹುದು. ಶರೀರ ಬಹುಶಃ 100 ವರ್ಷಗಳ ಕಾಲ ಬದುಕಿದ್ದು 60, 70ರಿಂದ 60 ಎವರೇಜ್ ಏಜ್ ಹಿಂದೆ ಬಂದು ಇದಕ್ಕೆ ನಾವು ಕಾರಣರಾಗ್ತಾ ಇದ್ದೇವೆ. ಇನ್ನೊಂದು ಆ್ಯಂಗ್ಲಲ್ಲಿ ಥಿಂಕ್ ಮಾಡೋದಾದರೆ ನಮ್ಮ ಜೀವನದಲ್ಲಿ ನಿತ್ಯವೂ ನಮ್ಮನ್ನು ನಾವು ಗಮನಿಸದೆ ನಮ್ಮ ಒಳಗೆ ಬರುವಂಥ ಅಸೂಯೆ, ದ್ವೇಷ, ಮದ, ಮೋಹ, ಮತ್ಸರಗಳು ಅನೇಕ ಋಣಾತ್ಮಕ ವಿಚಾರಗಳು ಇದ್ದಾಗ ಅದು ಒಂದು ದಿವಸ ಬರ್ಸ್ಟ್ ಆಗಿ ನಮ್ಮ ಜೀವನವೇ ಹೋಗ್ಬೋದು. ಐ ಥಿಂಕ್ ಡಾಕ್ಟರ್ಸ್ ಕ್ಯಾನ್ ಎಕ್ಸ್ಪ್ಲೇನ್ ಬೆಟರ್ ದೆನ್ ಮೀ. ಒಂದು ಮನುಷ್ಯನಿಗೆ ಯಾತಕ್ಕೆ ಕಾಯಿಲೆ ಬರುತ್ತೆ, ಒಂದು ಮನುಷ್ಯನಿಗೆ ಯಾಕೆ ಬ್ರೈನ್ ಹೆಮರೇಜ್ ಆಗುತ್ತೆ, ಅಥವಾ ಒಂದು ಮನುಷ್ಯನಿಗೆ ಯಾಕೆ ಅವನ ಜೀವನದಲ್ಲಿ ಫೇಲ್ಯೂರ್ ಆಗ್ತಾನೆ, ಆರೋಗ್ಯಗಳು ಏರುಪೇರಾಗುತ್ತೆ, ಇಂಥದೇ ವಿಚಾರಗಳಿಂದ. ಬಟ್ ಐ ಆಮ್ ರಿಯಲಿ ಹ್ಯಾಪಿ. ರೋಟರಿ ಕ್ಲಬ್ ದೇರ್ಲಕಟ್ಟೆಯನ್ನು ನಾನು ತುಂಬ ಹತ್ತಿರದಿಂದ ನೋಡ್ತಾ ಇದ್ದೇನೆ. ದೇವದಾಸ್ ರೈ ಅವರು ಯಾವತ್ತು ಹಿ ಹ್ಯಾಸ್ ಚೂಸನ್ ದಿ ಬೆಸ್ಟ್ ಕ್ಲಬ್. ಜನರಿಗೆ ಸಂಸ್ಕಾರ ಇದೆ, ಜನರಿಗೆ ವಿಧೇಯತೆ ಇದೆ, ಅವನು ಒಗ್ಗಟ್ಟು ಇದೆ. ಇದು ಕಂಟಿನ್ಯೂ ಆಗಬೇಕು, ಇದು ಬೆಳೆಯಬೇಕು. ಆವಾಗ ಮಾತ್ರ ನಾವು ಯು ಆರ್ ಗೋಯಿಂಗ್ ಟು ಬಿಕಮ್ ಎ ಮೋಡಲ್ ಕ್ಲಬ್ ಇನ್ ಅವರ್ ಡಿಸ್ಟ್ರಿಕ್ಟ್. ದೇವದಾಸ್ ರೈ ಅವರ ಒಂದು ಆಶೆಯನ್ನು ವ್ಯಕ್ತಪಡಿಸಿದರು. ಆಷಾಢದ ಬಗ್ಗೆ ಮುಂಚಿನ ದಿವಸಗಳಲ್ಲಿದ್ದಂತಹ ಕಷ್ಟ ಬಹುಶಃ ಭಾಸ್ಕರನ್ನ ಹೇಳಿದರು. ಆ ಕಷ್ಟವನ್ನು ಯು ಕಾಂಟ್ ಇಮ್ಯಾಜಿನ್, ಜನರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಇತ್ತೀಚೆಗೆ ನಾವೊಂದು ಜೋಯಿಡಾ ಪ್ರದೇಶ ಹೋಗಿದ್ದೇವೆ ಸ್ನೇಹಿತರೆ. ಜೋಯಿಡಾ ಮತ್ತು ಜೋಯಿಡಾ ಏರಿಯಾದಲ್ಲಿ ಅರಣ್ಯದಲ್ಲಿ ನಾವು ಒಂದು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಹೋಗಿದ್ದೆವು ಮಕ್ಕಳಿಗೆ. ಕ್ಯಾನ್ ಯು ಇಮ್ಯಾಜಿನ್, ಒಂದು ಶಾಲೆಗೆ ಮಕ್ಕಳು ಬರಬೇಕಾದ್ರೆ 10 ಕಿಲೋಮೀಟರ್, 10ರಿಂದ 15 ಕಿಲೋಮೀಟರ್ ಈಗಲೂ ನಡೆದು ಬರ್ತಾರೆ. ಟೀಚರ್ ಹೇಳ್ತಾರೆ, ಸರ್ ನಾವು ಇಲ್ಲಿ ಬರ್ತೇವೆ, ವಾಪಸ್ ಹೋಗ್ತೇವೆ ಅಂತ ಗ್ಯಾರಂಟಿ ಇಲ್ಲ. ಮಳೆಗಾಲದಲ್ಲಿ ಅಕಸ್ಮಾತ್ ರೋಡ್ ಕಟ್ಟಾದರೆ ನಮ್ಮದು ಡ್ರೆಸ್ ಎಲ್ಲ ಇಲ್ಲೇ ಇದೆ, 2 ತಿಂಗಳು 3 ತಿಂಗಳು ಬಿಟ್ಟು ನಾವು ಮನೆಗೆ ಹೋಗೋದಂತ. ಅಂತಹ ಶಾಲೆಗಳು ಇವತ್ತಿದೆ. ಮಕ್ಕಳಿಗೆ ನಾವು ಸೋಪ್ ಬಾಕ್ಸ್ ಕೊಟ್ಟೆವು. ಮಕ್ಕಳು ಕೇಳ್ತಾರೆ, ಈ ಸೋಪ್ ಬಾಕ್ಸ್ ಅಂದರೆ ಏನು ಅಂತ. ಸೋಪ್ ಬಾಕ್ಸ್ ಅನ್ನು ನೋಡದಂಥ ಮಕ್ಕಳು ನಮ್ಮ ದಾಂಡೇಲಿ ಮತ್ತು ಜೋಯಿಡಾ ಪ್ರದೇಶದಲ್ಲಿ ಇವತ್ತು ಇದ್ದಾರೆ. ಕ್ಯಾನ್ ಯು ಬಿಲೀವ್? ನನಗೆ ಆಶ್ಚರ್ಯ ಹೋಯಿತು. ರೋಟ್ರಿ ಹೆಸರೇ ಕೇಳಲಿಲ್ಲ ಅವರು. ಅವ್ರು ಹೇಳಿದ್ರು ರೋಟ್ರಿ ಅಂದರೆ ಏನು ಅಂತ ಕೇಳ್ತಾರೆ. ಅವರ ಜೀವನ ಶೈಲಿ ಹೇಗಿದೆ ನೋಡಿ. ನಾವು ಅವ್ರಿಗೆ ಕೇಳಿದೆವು, ನೀವು ಯಾಕೆ ನಮಗೆ ಮಂಗಳೂರಿಗೆ ಬರಬಾರ್ದು, ನಮ್ಮ ಮಂಗಳೂರಲ್ಲಿ ಒಳ್ಳೊಳ್ಳೆ ಬೀಚ್ಗಳಿದೆ ಅಂತ. ಅವ್ರು ನೆಗಡ್ತಾರೆ, ಸರ್
ನಾವು ಮಂಗಳೂರಿಗೆ ಬಂದು 2 ದಿವಸ ಜಾಸ್ತಿ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಕಾಡಲ್ಲಿ ಅಂತಹ ಉತ್ತಮ ವಾತಾವರಣದಲ್ಲಿ ಇನ್ನೋಸೆನ್ಸ್ ಬೇಸ್ಡ್ ಲೈಫನ್ನು ಅವ್ರು ಲೀಡ್ ಮಾಡ್ತಿದ್ದಾರೆ. ಅವ್ರು ಹೇಳ್ತಾರೆ ಕಾಡಲ್ಲಿ ಯಾರಾದರೂ ಒಬ್ಬ ಹೊಸಬ ಬಂದವರಿಗೆ ಗೊತ್ತಾಗೋದು ಹೇಗೆ ಗೊತ್ತುಂಟ, ವಿಚಿತ್ರವಾದ ಒಂದು ಹಕ್ಕಿ ಇದೆ ಅಂತೆ. ಅದು ಯಾರಾದರೂ ಒಬ್ಬ ಹೊಸಬ ಬಂದರೆ ಆ ಹಕ್ಕಿ ತನ್ನ ವಿಶಿಷ್ಟವಾದ ಧ್ವನಿಯಿಂದ ಫಸ್ಟ್ ಕೊಡೋದು ಡೈರೆಕ್ಟ್ ಲಿಂಕ್ ಜಿಂಕೆಗೆ. ಆ ಜಿಂಕೆಯ ಓಡುವಿಕೆಯಿಂದ ಇತರ ಪ್ರಾಣಿಗಳು, ಇತರ ಮನುಷ್ಯರು ಈ ಕಾಡಿಗೆ ಒಬ್ಬ ಹೊಸಬ ಎಂಟರ್ ಆಗಿದ್ದಾನೆ ಅಂತ ಒಂದು ವಿಶೇಷವಾದ ಸಂದೇಶವನ್ನು ಕಳಿಸಿದೆ. ಬಹುಶಃ ವೀರಪ್ಪನ ಜೀವನ ಕಥೆ ನೀವು ಇದನ್ನು ಕೇಳಿರ್ಬೋದು. ಅಂಥ ಒಂದು ಜೀವನ ಮಾಡುವಂಥ ಸಿಸ್ಟಮ್ಸ್ ಈಗೂ ಇದೆ. ಯಾಕಂದರೆ ಈ ಆಷಾಢ ತಿಂಗಳ ಬಗ್ಗೆ ನನಗೆ ಅಲ್ಲಿ ಹೋಗಿ ನೆನಪಾಯಿತು. ಏನು ಮಳೆ, ನಮಗೆ ವೆಹಿಕಲ್ನ ಇಳಿಲಿಕ್ಕಾಗಲಿಲ್ಲ, ಅಂತಹ ಮಳೆಯಲ್ಲೂ ಕೂಡ ಮಕ್ಕಳು ಏನಂತಾರೆ ಗೊತ್ತಾ, ಸರ್ ನಾವು ಅವ್ರದ್ದು ಕೇಳಿದೆವು, ನಿಮಗೆ ಕಾಡಲ್ಲಿ ಹೆದರಿಕಾಗೋದಿಲ್ವಾ, ಹುಲಿ ಇಲ್ವಾ, ದನ ಇಲ್ವಾ? ಮೊನ್ನೆ ಒಂದು ಹುಲಿ ಬಂದಿತ್ತು ಸರ್, ನಾವು ನೋಡಿದೆವು, ಅಲ್ಲಿ ಹೋಗ್ತಾ ಇತ್ತು ಅಂತ ಹೇಳ್ತಾರೆ. ಆನೆಗಳು ದಿವಸ ಹೋಗ್ತದೆ. ಎಷ್ಟು ಆಕ್ಟಿವ್ ಇದ್ದಾರಂತ ಮಕ್ಕಳು ಅಂತ ಹೇಳಿದ್ರೆ, ಈವನ್ ಐ ಥಿಂಕ್ ವಿತೌಟ್ ಫುಡ್ ದೇ ಕ್ಯಾನ್ ಸಸ್ಟೈನ್ ಮಿನಿಮಮ್ ಫಾರ್ 1 ವೀಕ್. ಅಷ್ಟು ಗಟ್ಟಿಮುಟ್ಟಾಗಿ, ಅಂದರೆ ಆ ನೇಚರ್ನೊಂದಿಗೆ ಹೊಂದಿಕೊಂಡಿದ್ದಾರೆ. ನಮ್ಮ ಮಕ್ಕಳನ್ನು ನಮಗೆ ಯಾವತ್ತೂ ಹಿಡಿತಕ್ಕೆ ಸಿಗೋದಿಲ್ಲ. ಅದೇ ಕಾರಣ, ಹಿಡಿತಕ್ಕೆ ಸಿಗಬೇಕಾದ್ರೆ ಪೇರೆಂಟ್ಸ್ನ ಅವರ ಅಬ್ಸರ್ವೇಷನ್ ಬೇಕು. ನಾನು ಇತ್ತೀಚೆಗೆ ಒಬ್ಬರಿಗೆ ಹೇಳಿದ್ದೆ, ನಮ್ಮದು ಇಂಟ್ರಾಕ್ಷನ್ ಆಗ್ತಾ ಇತ್ತು, ಮಕ್ಕಳು ಯಾಕೆ ಡ್ರಗ್ಸಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಯಾಕಂದರೆ ತುಂಬ ಒಂದು ಕನ್ಸರ್ನ್ ಇರುವಂಥ ವಿಷಯ ಈಗ. ನಗರ ಪ್ರದೇಶಗಳಲ್ಲಿ ಹೋಗಿ ನೋಡಿದರೆ ಯು ಕ್ಯಾನ್ ಸಿ ಎ ಪ್ಲೆಂಟಿ ಆಫ್ ಸ್ಟೂಡೆಂಟ್ಸ್ ಆ ದಾರಿ ತಪ್ತಾ ಇದ್ದಾರೆ. ಯಾಕಂದರೆ ಮನೆಯಲ್ಲಿ ಪೋಷಕರ ಗಮನ ಕಡಿಮೆ ಆಗುವುದರಿಂದ ಮಕ್ಕಳ ದಾರಿಗೆ ಹೋಗ್ತಾ ಇದ್ದಾರೆ. ಈಗ ನಮ್ಮ ಮಕ್ಕಳು ಯಾಕೆ ಹೋಗಲಿಲ್ಲ, ಯಾಕೆಂದರೆ ನಮ್ಮ ಮಕ್ಕಳನ್ನ ಪ್ರೀತಿ ತೋರಿಸಿದ್ದೆವು. ಮಕ್ಕಳು ಸ್ಕೂಲಲ್ಲಿ ಹೋಗಿ ಬರುವಾಗ ಎಷ್ಟೊತ್ತಿಗೆ ಬಂದರು, ಎಷ್ಟು ಗಂಟೆ ಸ್ಕೂಲ್ ಬಿಟ್ಟಿತ್ತು, ಅದನ್ನು ನೋಡ್ತಾ ಇದ್ದೆವು. ಇವತ್ತು ಅದಿಲ್ಲ. ಆ ಒಂದು ಆತ್ಮೀಯತೆ ಇಲ್ಲ, ಆ ಒಂದು ಪ್ರೀತಿ ಇಲ್ಲ. ಜೋಡಿ ಪ್ರದೇಶಕ್ಕೆ ಹೋದಾಗ ಇನ್ನೊಂದು ನಮಗೆ ಒಂದು ಉತ್ತಮವಾದ ನಾವು ದೃಶ್ಯ ಕಂಡದ್ದು ಯಾವುದು ಗೊತ್ತುಂಟ, ಒಂದು ದೊಡ್ಡ ಮನೆ ಇತ್ತು, ಕುತೂಹಲ ಆಗೋಯ್ತು, ಹತ್ತಿರ ಹೋದೆವು. ಕ್ಯಾನ್ ಯು ಬಿಲೀವ್, ಅಲ್ಲಿ 48 ಜನ ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಈಗಲೂ ಕೂಡ. ನಾವು ಸ್ಟಡಿ ಮಾಡಿದೆವು, ಅವರ ಮುಖ್ಯಸ್ಥರನ್ನು ಮಾತಾಡಿದೆವು, ಸರ್ ನಿಮಗೆ ಇದು ಹೇಗೆ ಸಾಧ್ಯ, ಅಥವಾ ಖರ್ಚು ವೆಚ್ಚಗಳು. ಅವ್ರು ಹೇಳ್ತಾರೆ, ನಮ್ಮಲ್ಲಿ 1 ಮ್ಯಾನ್ ಅಡ್ಮಿನಿಸ್ಟ್ರೇಷನ್, ಒಬ್ಬ ಮುಖ್ಯಸ್ಥ ಅಂತ ಇದ್ದಾರೆ. ಆ ಒಂದು ರೂಲ್ಸ್ ಮಾಡ್ತಾನೆ. ಆ ಮನೆಯಲ್ಲಿ ದಿವಸಕ್ಕೆ 25ರಿಂದ 30 kg ಅಕ್ಕಿ ಹೋಗ್ತದಂತೆ, ಖಾಲಿ ಆಗ್ತದೆ. ಆದರೂ ಯಾವುದೇ ಒಂದು ಕಿರಿಕಿರಿ ಇಲ್ಲ, ಎಲ್ಲರೂ ಆನಂದವಾಗಿದ್ದಾರೆ. ಜಾಯಿಂಟ್ ಫ್ಯಾಮಿಲಿ ಈಸ್ ಬಿಕಮ್ ನ್ಯೂಕ್ಲಿಯರ್ ಫ್ಯಾಮಿಲಿ. ಆಷಾಢ ತಿಂಗಳನ್ನು ವೈಭೀಕರಿಸ್ತಾ ಇದ್ದಾರಂತೇಳಿ ಒಂದು ಕಡೆ ಕಂಪ್ಲೇಂಟ್ ಬರ್ತಾ ಇದೆ. ಆದರೆ ಕುಕ್ಕೋಳಿ ಸರ್ ಹೇಳಿದಾಗೆ ಅದು ಅಲ್ಲ. ನಮ್ಮ ಮಕ್ಕಳಿಗೆ ಅದರ ಅರಿವಾಗಬೇಕು. ನಮ್ಮ ಮಕ್ಕಳಿಗೆ ಆ ಮುಂಚೆ ಏನಿತ್ತು ಅದರ ಬಗ್ಗೆ ಜ್ಞಾನ ಬರಬೇಕು. ಅದನ್ನು ಮಾಡಿದಾಗ ಮಾತ್ರ. ಬಟ್ ಟುಡೇ ರೋಟ್ ಈಸ್ ಗ್ರೋಯಿಂಗ್. ಐ ಥಿಂಕ್ ಈ ಒಂದು ಆಚರಣೆಯನ್ನು ದಯವಿಟ್ಟು ರೋಟರಿ ನ್ಯೂಸ್ಗೆ ಕಳಿಸಿ ವಿಕ್ರಮ್ ಸರ್. ಯಾಕಂದರೆ ರೋಟರಿ ನ್ಯೂಸ್ಗೆ ಕಳಿಸಿದಾಗ ಅವರು ಇಂತಹ ಒಂದು ಆಚರಣೆಯನ್ನು ಹಾಕ್ತಾರೆ. Because Rotary always welcome the new things and it wants introduced our culture to the neighbor states or neighbor countries. ಸ್ನೇಹಿತರೆ, ದಯವಿಟ್ಟು ಈ ಒಂದು ಆಷಾಢ ಮಾಸದ ಸಂದರ್ಭದಲ್ಲಿ ಐ ವಾಂಟ್ ಟು ಗಿವ್ ಎ ಬ್ಯೂಟಿಫುಲ್ ಮೆಸೇಜ್. ಕೈಂಡ್ಲಿ ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್. ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲುಜ್ಜುವ ಮೊದಲು ಹಾಸಿಗೆಯಿಂದ ಇಳಿದು ನಾವು ಸೂರ್ಯನ ಕಿರಣ ನಮ್ಮ ದೇಹವನ್ನು ಸ್ಪರ್ಶಿಸುವ ಮೊದಲು ಮನಸ್ಸಲ್ಲಾದರೂ ಅಪ್ಪಮ್ಮನ ಪಾದವನ್ನು ನೆನೆಯೋಣ. ಯಾಕಂದರೆ ದೇ ಆರ್ ದ ಪರ್ಸನ್ ಹೂ ಇಂಟ್ರೊಡ್ಯೂಸ್ ಟು ದ ವರ್ಲ್ಡ್. ನನಗಿದು ಯಾವಾಗ ಅರ್ಥ ಆಯಿತು ಗೊತ್ತಾ, ನಾನು ಅಮೃತಮಯಲ್ಲಿ ಒಮ್ಮೆ ಹೀಗೆ ಕುಳಿತುಕೊಂಡು ಒಳ್ಳೆ ಸಿಸ್ಟಮ್, ನನ್ನ ಮಕ್ಕಳು ಅಮೃತಮಯ ಸ್ಕೂಲಿಗೆ ಹೋಗ್ತಾ ಇದ್ರು. ಅಲ್ಲಿ ನಾನು ಮತ್ತು ನನ್ನ ಮಿಸ್ಸಸ್ ಕೂತ್ಕೊಂಡಿದ್ದೆವು. ನಮ್ಮ ಕಾಲಿಗೆ ಅವರು ಮಕ್ಕಳು ಪಾದಪೂಜೆ ಮಾಡಬೇಕು, ಗುರುವಂದನ ಕಾರ್ಯಕ್ರಮ ಅಂತ, ಒಳ್ಳೆ ಸಂಸ್ಕೃತಿಯುತವಾದ ಕಾರ್ಯಕ್ರಮ. ನನ್ನ ಮಗ ನನ್ನ ಕಾಲನ್ನು ತಟ್ಟೆಯಲ್ಲಿಟ್ಟು ನೀರು ಹಾಕಿ ಅರಸಿನ ಹಾಕಿ ಉದ್ಬತ್ತಿಯಲ್ಲಿ ಆಗುವಾಗ ನನ್ನ ಒಳಗೆ ಇನ್ನರ್ ಕ್ವಶನ್ ಮಾಡಿತ್ತು, ಹೌ ಮಚ್ ಯು ಆರ್ ಏಬಲ್ ಟು ರಿಸೀವ್ ದಿಸ್ ಟೈಪ್ ಆಫ್ ರೆಸ್ಪೆಕ್ಟ್ ಫ್ರಮ್ ಯುವರ್ ಸನ್, ಬಿಕಾಸ್ ಐ ಹ್ಯಾವ್ ನೆವರ್ ರೆಸ್ಪೆಕ್ಟೆಡ್ ಮೈ ಮದರ್ ಇನ್ ಮೈ ಲೈಫ್. ಅಲ್ಲಿಂದ ಸೀದೆ ಎದ್ದು ಹೋಗಿ ಮನೆಗೆ ಹೋಗಿ ಅಮ್ಮನ ಕಾಲಿಡಿದೆ. ಅಮ್ಮನಿಗೆ ಆಶ್ಚರ್ಯ, ಆಸ್ತಿ ಎಲ್ಲ ಪಾಲು ಮಾಡಿ ಆಗಿದೆ, ಪುನಃ ಇವನು ಯಾಕೆ ಬಂದು ಕಾಲಿಡಿತಾನಂತ. ದೆನ್ ಎಕ್ಸ್ಪ್ಲೇನ್ ದರ್, ಇಲ್ಲಮ್ಮ ಇವರಿಗಾಯಿತು ದ ಟ್ರಾನ್ಸ್ಫಾರ್ಮೇಷನ್. ಫ್ರೆಂಡ್ಸ್, ಯಾವುದೇ ಕ್ಷಣದಲ್ಲಿ ಬದುಕಲು ನಮಗೆ ಜೀವನ ಪಾಠ ಕಲಿಸ್ಬೋದು.
ಯಾವುದೇ ಇನ್ಸಿಡೆಂಟ್ಗಳು ಪಾಠ ಕಲಿಸ್ಬೋದು. ದ ಟ್ರಾನ್ಸ್ಫಾರ್ಮೇಷನ್ ವೇ ಇಟ್ ಟೇಕ್ಸ್ ಪ್ಲೇಸ್, ಕೈಂಡ್ಲಿ ರಿಸೀವ್ ಇಟ್ ಬಿಕಾಸ್ ಇಟ್ ಈಸ್ ಗಿವನ್ ಬೈ ಗಾಡ್. ಮನೆಗೆ ಅಮ್ಮನಿಗೆ ಬಂದೆ, ಕಾಲಿಡಿದೆ, ಅಮ್ಮ ಏನು ಹೇಳಿದ್ರು ಗೊತ್ತಾ, ನೀನು ಹೋಗಿ ತಲೆಗೆ ಸ್ನಾನ ಮಾಡಿ ಬಾ ಅಂತೇಳಿ ನನಗೆ ತುಂಬ ಆಶೀರ್ವಾದ ಮಾಡಿದರು. ಟುಡೇ ಶಿ ಇಸ್ ನಾಟ್ ವಿತ್ ಮೀ ಬಟ್ ಐ ಆಮ್ ರಿಯಲೈಸ್ ದ ವ್ಯಾಲ್ಯೂ ಆಫ್ ಮದರ್. ಅದಕ್ಕೆ ಹೇಳ್ತಾ ಇದ್ದೇನೆ, ಅಪ್ಪ ಅಮ್ಮ ಜೀವಂತ ಇದ್ರೆ ನಿಮ್ಮ ಅದೃಷ್ಟ, ಜೀವಂತ ಇಲ್ಲದಿದ್ದರೂ ಕೂಡ ಬೆಳಿಗ್ಗೆ ಹೇಳ್ಬೇಕಾದ್ರೆ ಮನಸ್ಸಲ್ಲಾದರೂ ಅಪ್ಪ ಅಮ್ಮನ ಪಾದವನ್ನು ಎನಿಸಿ ಅದಕ್ಕೆ ಅಡ್ಡ ಬಿದ್ದು ಮತ್ತೆ ದೇವರಿಗೆ ನಮಸ್ಕಾರ ಮಾಡಿ, ಆವಾಗ ದೇವರು ಕೂಡ ಮೆಚ್ಚುತ್ತಾನೆ. ಬಿಕಾಸ್ ಗಾಡ್ ಸೇಸ್ ಫಸ್ಟ್ ಯು ರೆಸ್ಪೆಕ್ಟ್ ಯುವರ್ ಮದರ್, ದೆನ್ ಫಾದರ್, ದೆನ್ ಯು ಕಮ್ ಟು ಮೀ. ಯಾವುದೇ ಆಚರಣೆಗಳಿರಲಿ ಪ್ರತಿನಿತ್ಯ ಅದು ನಮ್ಮ ಉಸಿರಲ್ಲಿ ಅಳವಡಿಸಬೇಕು. ಸರಕಾರದ ಉದ್ಯೋಗಿ ಆಗಿದ್ದುಕೊಂಡು ತಮ್ಮ ಮಾತೃಪಿತರು ಒಂದು ಅಧ್ಯಾಪಕರಾಗಿದ್ದುಕೊಂಡು ಇವರ ಸುಪುತ್ರರಾದಂಥ ನಮ್ಮ ಸುದೀಪ್ ಶೆಟ್ಟಿ ಅವರು ಆಯ್ಕೆಯಾಗಿದ್ದವರಿಗೆ, ಹಾಗೆ ಅವರಿಗೆ ನನ್ನ ಈ ರೋಟರಿ ಕ್ಲಬ್ ದೇರಕಟ್ಟೆಯ ಪರವಾಗಿ ನಾನು ಹೃತ್ಪೂರ್ವಕದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಈ ನಮ್ಮ ಆಟಿಡೊಂಜಿ ದಿನ ಇದರ ಬಗ್ಗೆ ಮಾಹಿತಿಯನ್ನು ನುರಿತ ತಜ್ಞರಂತ ಹೇಳ್ಬೋದು. ನಮ್ಮ ಒಂದು ವೈದ್ಯರಲ್ಲಿ ನುರಿತ ವೈದ್ಯರಂತ ಇದ್ದಾರೆ. ಹಾಗೆ ನಮ್ಮ ಈ ಧಾರ್ಮಿಕತೆಯಲ್ಲಿ, ಸಾಮಾಜಿಕತೆಯಲ್ಲಿ, ಪೌರಾಣಿಕತೆಯಲ್ಲಿ ಈ ಎಲ್ಲ ನಿಟ್ಟಿನಲ್ಲಿ ಒಳ್ಳೆ ಮಾರ್ಗದರ್ಶನ ಕೊಡುವಂಥ ಒಬ್ಬ ಮಹಾನ್ ವ್ಯಕ್ತಿ ಶ್ರೀ ಭಾಸ್ಕರ್ ರೈ ಕುಕ್ಕುವಲ್ಲಿ. ಇವರು ನಾನು ಸಾಧಾರಣ ತುಂಬ ಚಿಕ್ಕಂದಿನಿಂದಲೇ ಇವರನ್ನು ನೋಡ್ತಾ ಇದ್ದೇನೆ. ಇವರು ನಮ್ಮ ಮಂಗಳೂರು ಇಡೀ ಆಸುಪಾಸಿನಲ್ಲಿ ಯಾವುದೊಂದು ಧಾರ್ಮಿಕ ಕಾರ್ಯಕ್ರಮ ಆದರೂ ಸಹ ಭಾಸ್ಕರ್ ರೈ ಕುಕ್ಕುವಲ್ಲಿ ಮತ್ತು ನವನೀತ ಶೆಟ್ಟಿ ಕದ್ರಿ ಇವರಿಬ್ಬರು ಅಲ್ಲಿ ಇರತಕ್ಕಂಥ ವ್ಯಕ್ತಿಗಳು. ಅವರು ನಮ್ಮ ಇವತ್ತಿನ ಈ ಪೀಳಿಗೆಗೆ ಒಂದು ಮಾತು ಹೇಳಿದರು, ಬಾರು ಒಂದು ವಾಮರ ಟಾಪಣಿ ಅಂತ ಕೇಳ್ತಾರೆ, ಕೋಲಂಡ ಅಂಗಡ್ಡೋಲು ಕೆನ್ಗ ಅಂತ ಪರಿಸ್ಥಿತಿ ಸಹ ಬರುವ ಸಮಯ ತುಂಬ ದೂರ ಇಲ್ಲ, ಹತ್ತಿರ ಉಂಟು. ಅದಕ್ಕೆ ಬೇಕಾಗಿ ನಮ್ಮ ಇಂದಿನ ಯುವ ಪೀಳಿಗೆಯವರು ಈ ಆಟಿಡೊಂಜಿ ದಿನ ಇಂಥ ಈ ಕಾರ್ಯಕ್ರಮದಲ್ಲಿ ಆದರೂ ನೋಡಿ ಕೇಳಿ ಕಲಿತುಕೊಳ್ಳುವಂಥ ಅವಕಾಶ ಸಿಗ್ತಾ ಇದೆ. ಯಾಕೆಂತ ಹೇಳಿದರೆ ನಮ್ಮ ಕಾಲದಲ್ಲಿ ಆಟಿಡೊಂಜಿ ಕೂಟ ಮಾಡುವ ಬದಲು ಒಟ್ಟಿಗೆ ಕೂಟ ಇರಲಿಲ್ಲ, ಅಂಥ ಪರಿಸ್ಥಿತಿ ಆ ಕಾಲದಲ್ಲಿ. ಆಟಿಡೊಂಜಿ ಕೂಟ ಮಾಡುವಂಥ ಗೋಜಿಗೆ ನಾವು ಹೋಗ್ತಿರಲಿಲ್ಲ. ಈಗ ಈ ಸಾಧಾರಣ ಮಟ್ಟಿಗೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಕ್ಲಬ್ಬಿನವರು, ಸಮಾಜ ಬಾಂಧವರು ಇಂತೆಂಥ ಕಡೆಯಲ್ಲಿ ಈ ಆಟಿಡೊಂಜಿ ಕೂಟ ಅಂತ ನಡೆಸ್ತಾ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆದರೂ ನಮ್ಮ ಈ ಮುಂದಿನ ಪೀಳಿಗೆಗೆ ಒಂದು ಅವಕಾಶ, ಅಭ್ಯಾಸ, ಅನುಭವ ಆಗಲಿ ಅಂತ ಇದನ್ನು ಇಲ್ಲಿ ನಮ್ಮ ಈ ರೋಟರಿ ಕ್ಲಬ್ಬು ಇದು 2ನೇ ವರ್ಷದಲ್ಲಿ ಈ ಆಟಿಡೊಂಜಿ ಕೂಟವನ್ನು ಏರ್ಪಡಿಸಿದ್ದೇವೆ. ನಂತರ ಹರೀಶ್ ಅಡ್ಯಾರ್ ಅವರಿಗೆ, ಭಾಸ್ಕರ್ ರೈ ಕುಕ್ಕುವಲ್ಲಿ ಅವರಿಗೆ ಥ್ಯಾಂಕ್ ಯು. ಈ ಆಟಿದ ಕೂಟದ ದಿನತಾನಿ ನಮ್ಮ ರೋಟರಿದ ಪೂರ ಪೊಂಚನಕುಲು ಎಡ್ಡೆಡ್ಡೆ ಒಂಜಿ ತೆನಸ್ ಮಂತ್ ಕೊನ ಇದ್ದೇರು. ಅವಲ ನಮ್ಮ ರೊಟೇರಿಯನ್ಸ್ನ ಸಪೋರ್ಟ್ ದೆತ್ತೊಂದೆ. ಫಸ್ಟಿಗೆ ಪಾನಕ ನಮ್ಮ ರೊಟೇರಿಯನ್ ಸೀತಾಲಕ್ಷ್ಮಿ ಅರ್ನ ಪಾನಕ, ಬೊಕ್ಕ ಉಪ್ಪಡ್ ಪಚ್ಚಿಲ್, ಚೇವ್ದ ಕಜಿಪ್ಪು, ಪೆಲಕಾಯ್ದ ಪಚ್ಚಿಲ್ ನೇನು ಆ್ಯನ್ ಲತಾ ವಿಕ್ರಮ್ ಪತೊಂಬೈದೇರು ಅರೆಗ್ಲ ಧನ್ಯವಾದ. ಅಂಚನೆ ಧಾರವಾಡ ಪೇಡ ಆ್ಯನ್ ಸಂಗೀತ, ಬೊಕ್ಕ ಸೇಮೆದಡ್ಡೆ ತೇಜಸ್ವಿ ಶ್ರೀಪ್ರಸಾದ್ ರೈ, ಬೊಕ್ಕ ತೌತೆ ಪದಂಗಿ ಆ್ಯನ್ ಶೈಲಜಾ ಎನ್ನಾಲ್, ಬೊಕ್ಕ ಪತ್ರಡೆ ಆ್ಯನ್ ಅಶ್ವಿನಿ ಹರಿದಾಸ್, ಬೊಕ್ಕ ಮಂಜಲ್ ಇರತಡ್ಯ ಆ್ಯನ್ ಸ್ಮಿತಾ ಚಂದ್ರಶೇಖರ್ ಅರೆಗ್ಲ ಧನ್ಯವಾದ. ಮರ್ದದ ಗಂಜಿ ನೇನು ಒಂಜಿ ವಿಶಿಷ್ಟ ರೀತಿಡು ನಮ್ಮ ಆ್ಯನ್ ಡಾಕ್ಟರ್ ಅನಿತಾ ರವಿಶಂಕರ್ ಮಂತ್ಕೊನ ಇದ್ದೇರು ಅರೆಗ್ಲ ಧನ್ಯವಾದ. ಬೊಕ್ಕ ತಿಮ್ಮರೆ ಚಟ್ನಿ, ತಜಂಕು ಸೊಪ್ಪು, ಬೊಕ್ಕ ವಡೆ ನೇನು ಆ್ಯನ್ ಸುಜಾತ ಪೀಡಿ ಶೆಟ್ಟಿ ಪದೊಂಬೈದೇರು ಅರೆಗ್ಲ ಧನ್ಯವಾದ. ಬೊಕ್ಕ ಗೆಂಡದಡ್ಡೆ ಆ್ಯನ್ ಚಿತ್ರಲೇಖ ಲೋಕನಾಥ್ ರಯ್ಯರ್ನ ಮಿಸೆಸ್ ಅರೆಗ್ಲ ಧನ್ಯವಾದ ಅವ್ರು ಬೈಜೇರು ಮಾತ್ರ ಇನಿ. ಬೊಕ್ಕ ಪೆಲಕೈದ ಗಟ್ಟಿ ರೊಟೇರಿಯನ್ ರಾಜೀವಿ ಕೆಂಪು ಮಣ್ಣು ಪತೊಂಬೈದೇರು ಅರೆಗ್ಲ ಧನ್ಯವಾದ. ಬೊಕ್ಕ ಎಟ್ಟಿ ಪುಲಿಮುಂಚಿ ರೊಟೇರಿಯನ್ ರೂಪ ಶೆಟ್ಟಿ ಪತೊಂಬೈದೇರು ಅರೆಗ್ಲ ಧನ್ಯವಾದ. ಬೊಕ್ಕ ಕಡಿ ಆ್ಯನ್ ಮೋಹಿತ ಲತೀಶರ್ನ ಮಿಸೆಸ್ ಕಡಪದೇರು ಅರೆಗ್ಲ ಧನ್ಯವಾದ. ಬೊಕ್ಕ ತೆತ್ತಿ ಮಸಾಲ ಬೊಕ್ಕ ಪಾಯಸ ನೇನು ಆ್ಯನ್ ಜಯಂತಿ JP ರೈ ಪತೊಂಬೈದೇರು ಅರೆಗ್ಲ ಧನ್ಯವಾದ. ಬೊಕ್ಕ ಇನ್ನಿತ ಸ್ಪೆಷಲ್ ಐಟಮ್ ಕಟ್ಟದ ಕೋರಿನ ಆ್ಯನ್ ಸಪ್ನಾರ್ನ
ಗಿರೀಶ್ ಅಳ್ವ ಅರೆಗ್ಲ ಧನ್ಯವಾದ. ಬೊಕ್ಕ ನುಪ್ಪು ಬೊಕ್ಕ ಕೋರ್ದ ಕಜಿಪುನು ನಮ್ಮ ಅಧ್ಯಕ್ಷರು ರೊಟೇರಿಯನ್ ಪುರುಷೋತ್ತಮ ಮಂಚನ್ ಅರೆಗ್ಲ ಧನ್ಯವಾದ. ಬೊಕ್ಕ ಎನ್ನಲ ಸೇಮೆದಡ್ಡೇನೆ ಇಡೆಗೆ ಒಟ್ಟಿಗೆ ಇರುವ ಐಟಮ್ ಅಟ್ ಒಂಜಿ ದಿನ ಆಯ್ತು ಒಟ್ಟು 30 ದಿನ ಆಂಡ ಐಟು ಒಂಜಿ ದಿನ ಈ ರೀತಿ ಆಚರಣೆ ಮಾಡ್ಬಿಟ್ಟು ಪಂಡ ಒಂಜಿ ಅರ್ಥೋಡು ತೂರ ಪಂಡ ಆಟಿ ತಿಂಗಳು ಭಾರಿ ಕಷ್ಟ ಆಗಿ ದುಂಬದ ಕಾಲೋಡು ಆ ಕಷ್ಟದ ನೆನಪು ಮಲ್ಪ ನಂಚಿತ್ತಿನ ಇದ್ದಿನೋಟು ನಮ್ಮ ಇನಿ ಇರುವ ನಮನಿದ ಅಟ್ಟಿಲ ಅಟ್ಟನೆ ಮಲ್ತದ್ದು ನಮ್ಮ ಆಯ್ತಾ ಆ ಪಂಡ ನಿಜವಾದ ಆಯುರ್ವೇದವಾಯಿನಂಚಿತ್ತನ ಆರೋಗ್ಯಕರವಾಯಿನಂಚಿತ್ತನ ತಿಂಡಿ ತಿನಸು ಎಂಚಿನ ಪಂಪಿನ ಒಂದು ಸಂಶೋಧನಾತ್ಮಕವಾದ ವಿಚಾರೋಡು ಒಂದು ಎಡ್ಡೆ ಕಾರ್ಯಕ್ರಮ ಒಂದು ನಮ್ಮ ಏನೋಡಾತೆ ಅಂಡ ಒಂಜಿ ಅರ್ಥೋಡು ತೂರ ಪೋಂಡ ಇನಿ ಕೋಡೇಡು ಜನಕುಲೆಗ್ ವಾ ತಿಂಗೊಳ್ಡು ಆ ಕಷ್ಟನೇ ಅವಡು ನೆಂಪು ನಾನಂದಾಂಡ ವನಸ್ಸಂತೂ ಭಾಳ ಮುಖ್ಯ. ಸೂರ್ಯಗ್ರಹಣ ಆವಡು ಚಂದ್ರಗ್ರಹಣ ಆಡು ವನಸ್ಸು ಎತ್ತು ಪೊರ್ತು ಮನ್ಪುಣಂದು ಒಂಜೇ ಟೆನ್ಷನ್ಸ್ ಹೋಯ್ ಬೇತದ ಹಲ್ಲ ಟೆನ್ಷನ್ ಪೂಜೆರೆಗಿಲ್ಲ ಆಂಡ ಎಂಕಲ್ನ ಅಭಿವ್ಯಕ್ತ ಸಂಘಟನೆಡವರು ಎಸ್ ಕೆ ಬಂದಿತ್ತೇರು ಆಯ್ತಾ ಡೈರೆಕ್ಟರ್ ಆರು ಅಪಲ ಅಂಚಿ ಪೋನ್ ತಿರ್ಗೊಂದು ಉಪ್ಪುನು ಅಪಕ್ಕ ಕೇನು ಇರಲ್ಲ ಆರೆಗೆ ದಾದ ಟೆನ್ಷನ್ ಆರು ಅಂಚಿ ತಿರ್ಗೊಂದುಲ್ಲಿರತ್ತ ಅಂದ್ರೆ ದಾಲೆಜ್ಜಿ ಪಂಡ ಆರೆಗೆ ಟೆನ್ಷನ್ ದಾಲೆಜ್ಜಿ ಅಂಚದ ಟೆನ್ಷನ್ ದಾಲ ಇಜ್ಜಿ ಬಂಡಿದ್ದು ಒಂದು ಟೆನ್ಷನ್ ಆರೆಗೆ ಅಂದು ಬಂದು ಅಂಚ ಬಾರಿ ಇಂಚ ಹೊರ ಒಪ್ಪುಂಡು ದಾಲ ಮಲ್ಪೆರ್ಲು ಉಪಾಯಜ್ಜಿ ಅಂಡ ರೋಟರಿದಾಗಲು ಜೇಸಿದಾಗಲ ಆವಡು ಲಯನ್ಸ್ದಾಗಲ ಆವಡು ಇತ್ತೆ ಭಾಷಣ ಮಲ್ಪೆರೆಗೆ ಏರೆಗಿಲ್ಲ ಪಂಡುಗೊರಡು ನಿಜ ಅಗಲು ಮಾತ ಅಗಲ್ನ ಭಾಷಣನೇ ಪಾತೆರನೇ ಇತ್ತೆ ಸತೀಶ್ ಪಾತೆರನ ತೀಯರು ಅಂಡ ಆರು ಉದ್ಯಮಿ ಆದ ಅವ್ರನ್ನ ಅವ್ರು ಬೆಳೆದು ಬೈದಿನ ಅಂಚಿತ್ತಿನ ಸಾಮಾಜಿಕ ರಂಗದ ವಿಚಾರ ತೂರ ಬಂಡ ಆ ರೋಟ್ರಿ ಸೇರ್ನೇಟ್ ಆರೊಂಜಿ ಬಾರಿ ಮಲ್ಲ ಒಂಜಿ ವ್ಯಕ್ತಿತ್ವ ರೂಪಿಸೊಂದು ಎಡ್ಡ ಇನಿ ಕೊಡೆಡ್ ಭಾಷಣ ಮಲ್ಪೆರೆ ಎಲ್ಲ ಪಂಡಕೊರಂದಿನ ಅಂಚಿತ್ತಿನ ಬಾರಿ ಒಂಜಿ ಎಡ್ಡ ರೀತಿದ ಭಾಷಣ ಮಲ್ತೇರು ನಿಜವಾದಲ್ಲ ಮಾತೆರ್ಲ ಎಡ್ಡೆ ಪಾತೆರ್ನ ಅಂಚಿತ್ತಿನ ಕೆಪಾಸಿಟಿನ ರೋಟ್ರೇಟ್ ಪಡತೊಂಬೇರು ಅವು ಒಂಜಿ ಬಾರಿ ಮಲ್ಲ ಒಂಜಿ ಲಾಭ ಅಂಚ ಇನ್ನಿ ಕೊಡೆಡು ಎತ್ತೋ ಮಲ್ಲ 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 ಆಫೀಸರ್ನಾಗಲಾವಡು ಮಂತ್ರಿನಾಗಲಾವಡು ಇನ್ನು ಬರೆ ಕೊರ್ದು ಮಾತ ತೂಪುನಂಚಿತ್ತಿನ ವ್ಯವಸ್ಥೆ ಉಪ್ಪುಂಡು ಏತು ಜನ ಓದು ಬಣ್ಣಿನವಲ್ಲ ನಮ್ಮ ತೂಪ ಆಣ ಒಂಜಿ ಕಡೆಟ್ಟು ಒಂಜಿ ಆಪ್ತ ಕಾರ್ಯದರ್ಶಿಗೆ ಪಿ ಎಗೆ ಒರಿ ಪಂಡೇರಿಗೆ ಎಂಕೊಂಜಿ 15 ನಿಮಿಷದ ಭಾಷಣ ಬರೆದು ಕೊರಲ್ಲ 15 ನಿಮಿಷದ ಭಾಷಣ ಬರೆ ಕೊರಲ್ಲ 15 ನಿಮಿಷಕ್ಕೆ ಮೀರದಂತೆ ಒಂದು ಭಾಷಣ ಆಗಬೇಕು ಅಂತ ಪಂಡೇರಿ ಆಯ್ ಬರೆದು ಕೊರಿನ ಕೂಡಲೇ ಮೇರ್ಪೋದು ಭಾಷಣ ಶುರು ಮೆರ್ನ 15 ನಿಮಿಷ ಆಯ್ನ ಕೂಡಲೇ ಆಯ್ತು ಒಂಜಿ 10 ನಿಮಿಷ ಅಂತ ತಾಟಿ ಬಟ್ಟಿಯರು ಬೊಕ್ಕ ಕೂಡ 15 ನಿಮಿಷ ತಾಟಿ ಬಟ್ಟಿಯರು ಮುಗಿದಿಜ್ಜಿ ಮೆರ್ನ ಕೂಡ 15 ನಿಮಿಷ 30 ನಿಮಿಷದ ಭಾಷಣ ನನಗೆ 30 ನಿಮಿಷದ ಭಾಷಣ ಆಗಿ ಕೂಡಲೇ ಬೊಕ್ಕ ಬೋರ್ ಹಾಪುಂಡು ಜನಕ್ಕೂಲೆಗೆ ತಾಟಿ ಬಟ್ಟನ ಕಡಿಮೆ ಹೇಳ್ತಾರೆ ಕೂಡ ಅರ್ಧ ಗಂಟೆದ ಭಾಷಣ ಆಯ್ನ ಕೂಡಲೇ ಕೂಡ 15 ನಿಮಿಷದ 45 ನಿಮಿಷದ ಭಾಷಣ ಆತ ಅವನಾಗ ಕಂಡ ಬಟ್ಟೆ ಕಿರಿಕಿರಿ ಮೇಲೆ ಬೆರೆಸರು ಮಾಡ್ತಾರೆ ಪಿರಾವಡಿ ಇರೇ ದಾದ 15 ನಿಮಿಷ ಮೀರದಂತೆ ಭಾಷಣ ಬಂತಲ್ಲಿ ಇರೇ ಹೆಂಚಿನ ಕಟ್ಟೆ ಇರು ನಾನು ಅಂಚೆ ಕಿರಿಕಿರಿ ಮಲ್ತು ಪಿದಾಯ ಹೋನಾಗ ಆರು ಪಿ ಎಗೆ ನೆರಿಯರಿಗೆ ಇನ್ನಡ 15 ನಿಮಿಷಗೂ ಮೀರದೆಲ್ಲ ಕತ್ತಿನ ಭಾಷಣ ಬರೆ ಕೊಡ್ತೀನಿ ಈ 45 ನಿಮಿಷದ ಬರೆ ಕೊರ್ದು ಇನ್ನು ಮರ್ಯಾದೆಗೆ ಎತ್ತತ್ತ ಅಂತ ಜೋರು ಮಲ್ತೇರಿಗೆ ಇಜ್ಜಿ ಸರ್ ಯಾನು 15 ನಿಮಿಷದ ಬರೆದೀನಿ ಬೊಕ್ಕ ರಡ್ಡ್ ಜೆರಾಕ್ಸ್ ಕಾಪಿ ದೀತೆ ನೈಟ್ ಅವೆಲ್ಲ ಓದಿ ಯಾರು ಇರ ಪಂಡ ವಾವಾ ನಮನಿಡು ಆಯ ಪಾಪ ಉಪ್ಪಾಟ ಬಂಡ ರಡ್ಡ್ ಜೆರಾಕ್ಸ್ ಎಲ್ಲ ದೀತೆ ಒರಿಜಿನಲ್ಲ ಓದಿಯರಾರು ಜೆರಾಕ್ಸ್ ಎಲ್ಲ ಓದಿಯರು ಅಡೆಗೆ 15 45 ನಿಮಿಷದ ಭಾಷಣ ಆಡ್ತಲಿ ಇಂಚ ಆಂಡ ತೊಂದರೆನೆ ಬರೆದುಕೊಳ್ತಿನ ಆಪ್ತ ಕಾರ್ಯದರ್ಶಿನಗಳ ಇಂಚ ತೊಂದರೆ ಹಾಪಣ ಮಾಡ್ತೀನಿ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗಲು ಬಾರದೆ ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಝುಮ್ಮೆನ್ನಲು ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಝುಮ್ಮೆನ್ನಲು ನವಭಾವ ತುಂಬಿ ತುಂಬಿ ಮನ ಹಾಡಲು ನವಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಈ ಮನ ಈ ದಿನ
ಮುನಿಸುತ್ತರವೇ ಮುಗುದೇ ಹೋ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹೋ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗಲು ಬಾರದೆ ಬಾರದೆ. The beautiful people assembled out here who have made this evening possible. First of all, the chief guest of today, Sri Satish Bolar. Thank you, sir, of Mangalore Rotary Club, Mangalore South. Thank you so much for your message that you gave us, a value-added message. We cherish that. You have been a friend of ours. You've always come over to our club on many occasions, and we love having you once again. To our we have 3 guests of honors. Harish Adyar, for instance, the zonal coordinator of Rotract. Thank you so much for coming over here and helping us to install the Rotract Club of their Ralakate. We hope that your blessings would really make the Rotract Club become very functional. To our other guest of honor, Sri Chandrahas Adiyantaya, who has always been with us. Thank you so much, sir, for coming over here and making this meeting, this Artida Onjidina, very, very memorable. From the state government, our own Suhasini Madam, who is present with us on almost every family Rotary Club get-together. na 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 na
ಕಣ್ಣಳೆ ಬೋಡು பொருளுதத்த மேரி பாக்கியத கூடோ ಬೀರರೆ ಬಿದ್ದದ ತಂಪದ ನಾಡು ಈ ನಮ್ಮ